ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ನಿಪಾನ್ ಪೇಂಟ್, ಏಷ್ಯಾಸ್ ರಿಯಲ್ ನಂಬರ್ 1 ಪೇಂಟ್, ಎಸ್ಡಿಎಂ ಕಾಲೇಜು ಉಜಿರೆ. ನಮಸ್ಕಾರ. ವಿಪೂರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ ಕಪಿಕಾಡ್. ನಾವು ಈ ದಿವಸ ಮತ್ತೆ ಏನು ಕೊರೋನಾ ವಾರಿಯರ್ಸ್ ಆಗಿ ಕೆಲಸ ಮಾಡ್ತಾ ಇರುವ, ಸೇವೆ ಸಲ್ಲಿಸ್ತಾ ಇರುವವರ ಬಗ್ಗೆ ಮಾತಾಡ್ತಾ ಇದ್ದೇವೆ. ಕೊರೋನಾ ಬಿ ಪಾಸಿಟಿವ್ ಅನ್ನೋದು ನಮ್ಮ ಕಾರ್ಯಕ್ರಮದ ಆಶಯ. ಈ ಕಾಲದಲ್ಲಿ, ಈ ಕಷ್ಟ, ಈ ದುರಿತ, ಈ ನೋವಿನ ಸಂದರ್ಭದಲ್ಲಿ ಕೊರೋನಾ ಪಾಸಿಟಿವ್ ಅಂದ ತಕ್ಷಣ ಜನ ಭಯ, ಆತಂಕಕ್ಕೆ ಒಳಗಾಗುವಂಥದ್ದೇ ಇರುವಂಥದ್ದು. ಇಂಥ ಸಂದರ್ಭದಲ್ಲಿ ನಾವು ಬಿ ಪಾಸಿಟಿವ್ ಆಗಿ, ನಾವು ಧನಾತ್ಮಕವಾಗಿ ಕೆಲಸ ಮಾಡಬೇಕು, ಚಿಂತನೆ ಮಾಡಬೇಕು ಅನ್ನುವಂಥ ಆಶಯ. ಈ ಆಶಯಕ್ಕೆ ಸಲುವಾಗಿ ಯಾರೆಲ್ಲ ನಮ್ಮ ನಡುವೆ ಕೆಲಸ ಮಾಡ್ತಾ ಇದ್ದಾರೆ ಅಂಥವರನ್ನು ನಾವು ಆಗಿಂದಾಗೆ ಈ ಒಂದು ಸ್ಟುಡಿಯೋಗೆ ಕರೆದು ಅವರನ್ನು ಮಾತಾಡಿಸ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಯಾರು ಕೂಡ ನಾಗರಿಕರು, ಜನರು ಅಥವಾ ಈವನ್ ಕೊರೋನಾ ಪಾಸಿಟಿವ್ಗೆ ಒಳಗಾದವರು ಕೂಡ ಭಯ ಅಥವಾ ಆತಂಕಕ್ಕೆ ಒಳಗಾಗಬಾರದು. ನಮ್ಮ ನಡುವೆ ನಮಗೆ ಧೈರ್ಯ ಕೊಡುವ, ನಮಗೆ ನೆರವು ಕೊಡುವ, ನಮಗೆ ಪ್ರೀತಿಯನ್ನು ತೋರಿಸುವ, ನಮ್ಮಲ್ಲಿ ವಿಶ್ವಾಸವನ್ನು ಹುಟ್ಟಿಸುವಂಥ ತುಂಬ ಜನ ನಮ್ಮ ನಡುವೆ ಕೆಲಸ ಮಾಡ್ತಾ ಇದ್ದಾರೆ. ಬಿ ಪಾಸಿಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಈ ರೀತಿಯ ಕೆಲಸ ಮಾಡ್ತಾ ಇರುವಂಥ ಮಂಗಳೂರಿನ ಹಸಿರು ದಳ ಮತ್ತು APD ಫೌಂಡೇಶನ್ ಈ ಸಂಸ್ಥೆಯ ಕಾರ್ಯಕರ್ತರಾಗಿರುವಂಥ ನಾಗರಾಜ್ ಬಜಾಲ್ ಮತ್ತು ವಾಣಿಶ್ರೀ PR ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ನಾನು ಇಬ್ಬರನ್ನು ಕೂಡ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ನಾಗರಾಜ್ ಅವರೇ, ಜೊತೆಗೆ ವಾಣಿಶ್ರೀ ಅವರೇ. ಇದು ನಾಗರಾಜ್ ಬಜಾಲ್ ಅವರು ಈ ಒಂದು ಹಸಿರು ದಳದ ಸಂಚಾಲಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಜೊತೆಗೆ ವಾಣಿಶ್ರೀ PR ಅವರು ಈ APD ಫೌಂಡೇಶನ್ನ ಏನು ಆಪರೇಷನಲ್ ಹೆಡ್, ಕಾರ್ಯನಿರ್ವಹಣಾ ಮುಖ್ಯಸ್ಥರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇಬ್ಬರು ಕೂಡ ಏನು ಒಂದು ಸಮಾಜ ಸೇವೆಯ ಒಂದು ಒಂಥರ ಗೀಳು ಅಂತ ಹೇಳ್ಬೋದು. ನೀವು ನಾಗರಾಜ್ ಅವರನ್ನು ನೀವು ನೋಡಿರ್ಬೋದು. ಮಂಗಳೂರಿನ ನೇತ್ರಾವತಿ ಸೇತುವೆಯ ಆಸುಪಾಸಲ್ಲಿ ಓಡಾಡುವವರು ನಾಗರಾಜ್ ಅವರನ್ನು ತುಂಬ ನೋಡಿರ್ತೀರಿ. ಈ ಕೊರೋನಾದ ಸಂದರ್ಭ ಬಿಡಿ, ಅದಕ್ಕಿಂತ ಮೊದಲೇ ಅವರು ಜೊತೆಗೆ ಅವರ ಫೌಂಡೇಶನ್ ಅವರು ಎಲ್ಲರೂ ಸೇರಿಕೊಂಡು, ಬಟ್ ನಾಗರಾಜ್ ಬಾರಿ ಮುಂಚೂಣಿಯಲ್ಲಿ ಕಾಣಿಸ್ತಾ ಇದ್ದರು. ನೇತ್ರಾವತಿಯ ನದಿಯನ್ನು ಮಲಿನ ಮಾಡುವ ಅಥವಾ ನೇತ್ರಾವತಿ ನದಿಗೆ ಕಸ ತ್ಯಾಜ್ಯಗಳನ್ನು ಎಸೆಯುವುದರ ವಿರುದ್ಧ ಒಂದು ಅಭಿಯಾನವನ್ನು ಹುಟ್ಟುಹಾಕಿದರಲ್ಲಿ ನಾಗರಾಜ್ ಬಜಾಲ್ ಅವರು ಪ್ರಮುಖರು. ನಾನು ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಹೇಳ್ತೇನೆ. ನಾಗರಾಜ್ ಅವರೇ, ಸಮಸ್ತ ವೀಕ್ಷಕರಿಗೆ, ನಿಮ್ಮ APD ಫೌಂಡೇಶನ್ ಅವರಿಗೆ ಕೂಡ ದಿನಾ ಬೆಳಗ್ಗೆ ಸುಮಾರು ಒಂದು 5 ಗಂಟೆಗೆ ಅವರು ನೇತ್ರಾವತಿ ಸೇತುವೆ ಪಕ್ಕ ಹಾಜರಾಗಿರ್ತಾ ಇದ್ರು. ಬಹುಶಃ 5 ಗಂಟೆಗೆ ಇರ್ಬೋದಲ್ಲ? ಹೌದು, 5 ಗಂಟೆಯಿಂದ ಸುಮಾರು 9 ಗಂಟೆ ತನಕ ಈ ರೀತಿಯಾಗಿ ಒಂದು ಫಲಕವನ್ನು ನಡ್ಕೊಂಡು ನದಿಗೆ ಯಾರು ತ್ಯಾಜ್ಯವನ್ನು ಎಸೆಯಬೇಡಿ ಅಂತ ಅವರು ಜಾಗೃತಿ ಮೂಡಿಸ್ತಾ ಇದ್ರು. ಅನೇಕ ಮಂದಿಗೆ ಪ್ರೇರಣೆ ಕೂಡ ಆಗಿದ್ದರು. ನಾನು ಅದರ ಬಗ್ಗೆ ಒಂದು ಸಣ್ಣದಾಗಿ ಒಂದಷ್ಟು ವಿಚಾರಗಳನ್ನು ಮಾತನಾಡಿ, ಇವಾಗ ಈ ಒಂದು ಲಾಕ್ಡೌನ್ನ ಅವಧಿಯಲ್ಲಿ ಅಥವಾ ಈ ಒಂದು ಕೊರೋನಾದ ಕಷ್ಟ ಕಾಲದಲ್ಲಿ ಅವರ ಹಸಿರು ದಳ ಮತ್ತು APD ಫೌಂಡೇಶನ್ ಏನು ಮಾಡ್ತಾ ಇದೆ ಅನ್ನೋದನ್ನು ನಾನು ಮಾತಾಡಿಸ್ತೇನೆ. ಮೊದಲಾಗಿ ಇವರೊಂದು ತ್ಯಾಜ್ಯ ಅಂದರೆ ನದಿಗೆ ತ್ಯಾಜ್ಯ ಎಸೆಯಬಾರದು ಅನ್ನುವ ನಿಟ್ಟಿನಲ್ಲಿ ನಾಗರಾಜ್ ಅವರೇ, ನೀವು ಮಾಡ್ತಾ ಇದ್ದ ಕೆಲಸಗಳನ್ನು ನಾವೆಲ್ಲ ನೋಡಿದ್ದೇವೆ. TV, ಪತ್ರಿಕೆ, ಸಾಮಾಜಿಕ ಜಾಲತಾಣದಲ್ಲಿ ತುಂಬ ಜನ ನಿಮಗೆ ಬೆಂಬಲವಾಗಿ ಬರೀತಾ ಇದ್ರು, ನಿಮ್ಮ ಕಾರ್ಯವನ್ನು ಅಪ್ರಿಷಿಯೇಟ್ ಮಾಡ್ತಾ ಇದ್ರು ಮೇಡಮ್. ಇಂಥ ಒಂದು ಪ್ರೇರಣೆ ಯಾವ ಕಾರಣಕ್ಕೆ, ಯಾವ ಹಿನ್ನೆಲೆಯಲ್ಲಿ ಹುಟ್ಟಿಕೊಂಡಿತ್ತು? ನದಿಗೆ ಕಸ ಎಸೆಯಬಾರದಂತ ಎಲ್ಲರೂ ಹೇಳುವವರೇ, ಎಲ್ಲರದ್ದು ಮನಸ್ಸು ಕೂಡ ಹೇಳ್ತದೆ, ಎಲ್ಲರ ಆಶಯ ಕೂಡ ಅದೇ. ಆದರೆ ನದಿ ತೀರದಲ್ಲಿ ನಿಂತು ಬೆಳ್ಳಂಬೆಳಗ್ಗೆ ಬಂದು ನಿಂತ್ಕೊಳ್ಬೇಕಲ್ಲ, ಯಾರು ಎಸೆಬೇಡಿ ಅಂತ ಹೇಳಲಿಕ್ಕೆ. ಈ ರೀತಿಯ ಪ್ರೇರಣೆ ಎಲ್ಲಿಂದ ಬಂತು, ಯಾಕೆ ಬಂತು ಅಂತ ನಾಗರಾಜ್ ಅವರೇ? ಒಂದು ಏನು ಗೊತ್ತಾ ತಾರನಾಥ್ ಅವರೇ, ಫಸ್ಟ್ ಆಫ್ ಆಲ್ ನಾನು ಈ ಒಂದು ಪ್ರೇರಣೆ ಅಂತ ಹೇಳಿದ್ರೆ ಇದರ ಹಿಂದಿನ ಶಕ್ತಿ ನಮ್ಮ ವಾಣಿ ಅಂತ ಹೇಳಿದ್ರು ತಪ್ಪಾಗ್ಲಿ. ಯಾಕೆಂದ್ರೆ ನಾವಿಬ್ರು ಸೇರಿ ಈ ಒಂದು ಅಭಿಯಾನಕ್ಕೆ ನಾವು ಕೈ ಜೋಡಿಸಿದ್ದು. ನಾವಿಬ್ರು ಕೂಡ ನಾನು ನಿಂತದ್ದು ಒಂದು ಸ್ವಲ್ಪ ದಿವಸ ನಾನು ನಿಂತಿರ್ಬೋದು, ಆದ್ರೆ ಅದ್ರ ಹಿಂದೆ ನಾವು ತುಂಬಾ ಕೆಲಸ ಮಾಡಿದ್ದೇವೆ. ನಾನು ಮತ್ತು ವಾಣಿ ಒಂದು ವಾರ, ಒಂದು ತಿಂಗಳು ಬೆಳಿಗ್ಗೆ ಎದ್ದು ನಾವಿಬ್ರು ಕೂಡ ಇಡೀ ಮಂಗಳೂರು ಸುತ್ತಾಡ್ತಾ ಇದ್ವಿ. ಎಲ್ಲೆಲ್ಲಿ ಕಸ ಬಿಸಾಡ್ತಾ ಇದ್ದಾರೆ, ನೀರಿಗೆ ಯಾವ ರೀತಿ ಕಸ ಆಗ್ತಾ ಇದ್ದಾರೆ. ಯಾಕಂದ್ರೆ ನಮ್ದೊಂದು ಪ್ರಾಜೆಕ್ಟ್ ಇತ್ತು, ಏನಂತ ಹೇಳಿದ್ರೆ ಓಷನ್ ಪ್ಲಾಸ್ಟಿಕ್ ರೀಸೈಕ್ಲಿಂಗ್ ಅಂತ ಹೇಳಿ. ಸೊ ಆವಾಗ ಏನಾಗ್ತಿತ್ತು, ಪ್ಲಾಸ್ಟಿಕ್ ರೀಸೈಕ್ಲಿಂಗ್ ಅಂತ ಹೇಳಿ ನಮ್ದು ಪ್ರಾಜೆಕ್ಟ್. ಅಂದ್ರೆ ಎಲ್ಲೆಲ್ಲಿ ನೀರಿಗೆಲ್ಲ ಕಸ ಬೀಳುತ್ತೆ, ಅದು ಹೇಗೆ ಕಡಲಿಗೆ ಸೇರುತ್ತೆ ಅಂತ ಹೇಳಿ ಒಂದು ಅಧ್ಯಯನ ಮಾಡ್ತಾ ಬರುವಾಗ ನಾವೊಂದ್ಸಲ ನೇತ್ರಾವತಿ ಸೇತುವೆ ಹತ್ರ ಹೋಗುವಾಗ ನಾವು ಕೆಳಗಡೆ ನೋಡ್ಲಿಲ್ಲ ಸೇತುವೆ, ರಸ್ತೆ ಅದು ಎಷ್ಟು ಅಂತ ಹೇಳಿದ್ರೆ ಅರ್ಧ ಹೈವೇ ಕವರ್ ಆಗಿತ್ತು. ಅದರ ಮೇಲೆ ಗಾಡಿ ಹೋಗ್ತಾ ಇತ್ತು, ಯಾರು ಕೂಡ ಕ್ಯಾರ್ ಮಾಡ್ತಾ ಇರ್ಲಿಲ್ಲ.
ಸೊ ಇದು ಯಾಕೆ ಈ ರೀತಿ ಬಿಸಾಡ್ತಾ ಇದ್ರು ಅಂತೇಳಿ ನಾವು ಒಂದು ವಾರ ಡೈಲಿ ಅಲ್ಲಿ ವಾಚ್ ಮಾಡ್ಲಿಕ್ಕೆ ನಾವು ನಿಂತ್ವಿ. ಬೆಳಿಗ್ಗೆ ಹೋಗಿ ನಾವಿಬ್ರು ಕೂಡ ನಿಲ್ಲೋದು, ನಿಂತು ಕಸ ಬಿಸಾಡ್ತಾರೆ, ಕಸ ಬಿಸಾಡೋರ್ ಹತ್ರ ನಾವು ಮಾತಾಡ್ತಾ ಇದ್ವಿ, ನೀವು ಎಲ್ಲಿಂದ ಬರ್ತಿದ್ರಿ, ಯಾಕೆ ಕಸ ಬಿಸಾಡ್ತಿದ್ರಿ ಅಂತೇಳಿ. ಆ ರೀತಿ ಇದು ಮಾಡುವಾಗ ಏನ್ ಹೇಳ್ತಾ ಇದ್ರು ಅಂದ್ರೆ ಇಂಟ್ರೆಸ್ಟಿಂಗ್, ನೀವು ಕಸ ಬಿಸಾಡೋರನ್ನೇ ನಿಲ್ಲಿಸಿ ಮಾತಾಡ್ತಾ ಇದ್ರಿ, ಅದು ಮುಜುಗರ ಆಗ್ತಾ ಇತ್ತು ಅವರಿಗೆ, ಏನ್ ಹೇಳ್ತಾ ಇದ್ರು? ಇಲ್ಲ, ಒಂದು ಏನ್ ಗೊತ್ತಾ, ನಮ್ಗೆ ತಿಳಿಬೇಕಿತ್ತು ಅವ್ರ ಮನಸ್ಥಿತಿ ಯಾಕೆ ಬಿಸಾಡ್ತಿದ್ರೆ, ಕಾರಣ ಗೊತ್ತೇ ಆಗ್ಬೇಕಲ್ವಾ. ನಾವೊಂದು ಏನಾದ್ರೂ ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಅದಕ್ಕೊಂದು ಕಾರಣ ಇರ್ಬೇಕಾಗ್ತದೆ. ಏನಾದ್ರೂ ಒಂದು ಕೆಟ್ಟ ಕೆಲಸ ಆಗ್ಲಿ ಏನೇ ಮಾಡಿದ್ರು ಒಂದು ಕಾರಣ ಬೇಕು, ಅದಕ್ಕೆ ನಾವು ಮಾತಾಡ್ಸಿದ್ವಿ. ಅವಾಗ ಕೆಲವ್ರದ್ದು ಸಮಸ್ಯೆ ಏನಂತ ಹೇಳಿದ್ರೆ, ಕೆಲವರು ಹೇಳ್ತಾ ಇದ್ದಾರೆ ನೋಡಿ ನಮ್ಮ ಕಡೆ ಗಾಡಿಗಳಿಗೆ ಸರಿಯಾಗಿ ಬರ್ತಾ ಇಲ್ಲ, ಗಾಡಿಗಳು ಬರೋದಿಲ್ಲ, ನಾವಿಲ್ಲಿ ಬಿಸಾಡೋದು, ಸರಿ ಅವ್ರದ್ದು ಸಮಸ್ಯೆ ಆಗಿರುತ್ತೆ. ಕೆಲವರು ಹೇಳ್ತಾರೆ ನೋಡಿ ಗಂಡ ಹೆಂಡತಿ ನಾವು ಇಬ್ರು ಕೆಲ್ಸಕ್ಕೆ ಹೋಗ್ತೇವೆ, ನಾವು ಕಸ ಬಿಸಿ ಅಲ್ಲಿ ಮನೇಲಿ ಇಟ್ರೆ ಅಲ್ಲಿ ಯಾರ್ಯಾರು ನಾಯಿಗಳೆಲ್ಲ ಎಲ್ಲೆಲ್ಲಿ ಬಿಸಾಡ್ತಾರೆ, ಅಲ್ಲಿ ಹತ್ರದವರೆಲ್ಲ ಬೈತಾರೆ, ಅದಕ್ಕೆ ನಾವು ಇಲ್ಲಿ ಬಿಸಾಡ್ತೇವೆ. ನದಿಗೆ ಯಾಕೆ ಬಿಸಾಡ್ತೀರಿ ಅಂತ ಹೇಳ್ತೀವಿ. ಇಷ್ಟು ಬಂದು ಇಲ್ಲೇ ಯಾಕೆ ಬಿಸಾಡ್ತೀರಿ ಅಂದ್ರೆ, ನದಿಗೆ ಬಿಸಾದ್ರೆ ಏನ್ ತೊಂದರೆ, ಅದು ಹೋಗುತ್ತಲ್ವಾ, ಕಡಲಿಗೆ ಸೇರುತ್ತಲ್ವಾ. ಸಿಂಪಲ್ ಅಂದ್ರೆ ಜನರಿಗೆ ಆ ರೀತಿಯ ಒಂದು ಇದಿಲ್ಲ. ಅಂದ್ರೆ ಬಿಸಾಡಿದ್ರೆ ಅಲ್ಲಿಂದ ನೀರಿಗೆ ಬಿದ್ದ ಕಸ ಏನಾಗುತ್ತೆ ಅಂತೇಳಿ ತಿಳುವಳಿಕೆ ಯಾರಿಗೂ ಕೂಡ ಇಲ್ಲ. ಆ ಕಸ ಕಡಲಿಗೆ ಸೇರಿದ್ರೆ ಸಾಕು ಅಂತ, ಅಲ್ಲಿಗೆ ಪುಣ್ಯ ಬಂತು ಅಂತ ಅವ್ರು ತಿಳ್ಕೊಳ್ತಾರೆ. ಆ ಕಸ ಹೋಗಿ ಕಡಲಿಗೆ ಹೋಗಿ ಕಡಲ್ನ ಮೀನು ಅದನ್ನು ತಿನ್ನುತ್ತೆ, ಮತ್ತೆ ಅದೇ ಮೀನನ್ನು ನಾವು ತಿಂತೇವೆ, ನೀರು ಕಲುಷಿತಗೊಳ್ತದೆ. ಯಾಕಂದ್ರೆ ನಾವು ಮತ್ತೊಂದು ಸ್ಟಡಿ ಅಂತ ಹೇಳಿ ಮಾಡುವಾಗ ನೇತ್ರಾವತಿಯ ನದಿ ನಾವ್ ಏನ್ ಹೇಳ್ತಿದ್ದೇವೆ, ನಮ್ಮ ಜೀವ ನದಿ ಅಂತ ಹೇಳ್ತೇವೆ, ಕರಾವಳಿಯ ದಕ್ಷಿಣ ಕನ್ನಡದ ಜೀವ ನದಿ ಅಂತ ನಾವು ಹೇಳ್ತೇವೆ, ಅದು ಬಹಳಷ್ಟು ಕಲುಷಿತಗೊಂಡಿದೆ. ಅದ್ರೊಳ ಆ ಏರಿಯಾದ ಜಾಗದಲ್ಲಿ, ಆ ಕಸ ಬಿಸೋಡ ಜಾಗದಲ್ಲಿ ಅದು ಎಷ್ಟು ಕಸ ಅಂತ ಹೇಳಿದ್ರೆ ಒಂದು ಮಿನಿ ಡಂಪ್ ಯಾರ್ಡ್ ಅಂತ ಹೇಳ್ಬೋದು ನಾವು. ಡಂಪಿಂಗ್ ಯಾರ್ಡ್ ಅಷ್ಟು ಕಸ. ಯಾಕಂದ್ರೆ ನಾವು ಅಲ್ಲಿ ಕ್ಲೀನಪ್ ಡ್ರೈವ್ ಮಾಡಿ 30 ಟನ್ಗಿಂತ ಜಾಸ್ತಿ ಕಸವನ್ನು ನಾವು ಮೇಲೆತ್ತಿದ್ದೇವೆ. 30 ಟನ್ ಅಷ್ಟು ಕಸಗಳನ್ನು ಮೇಲೆತ್ತಿದ್ರಿ. ಎಸ್, ನಾವು ನೋಡಿದ್ದೇವೆ ಅದನ್ನು. ಇನ್ನು ಕೂಡ ಅಲ್ಲಿ ತುಂಬಾ ಕಸಗಳಿದೆ. ಈ ಕಸಗಳೆಲ್ಲ ನೀರು ಒಂದು ಮಳೆ ಬಂದ್ರು ಕೂಡ ಮಳೆ ನೀರಿಗೆ ಬೀಳುತ್ತೆ ಅಂದ್ರೆ ಭಯದಲ್ಲಿ ನಾವು ಆ ಕ್ಲೀನಪ್ ಡ್ರೈವ್ ಅನ್ನ ನಾವು ಮಾಡಿದ್ವಿ. ಸೊ 30 ಟನ್ ಎತ್ತಿದ್ದೇವೆ. ಅದು ಏನಾಗುತ್ತೆ ಅಂದ್ರೆ ಅಲ್ಲಿದ್ದು ನೀರೆಲ್ಲ ಕಲುಷಿತಗೊಂಡು ಈಗ ಮೀನಿನ ಸಂಖ್ಯೆ ಕೂಡ ಕಡಿಮೆ ಆಗಿದೆ. ಅಲ್ಲಿ ನೀವೊಂದು ಇದು ಮಾಡಿದ್ರೆ ನಮ್ಗೆ ಅಲ್ಲಿ ಮೀನು ಕೂಡ ಸಿಗುದಿಲ್ಲ, ಮತ್ತೆ ಆ ನೀರು ಕೂಡ ಕಲುಷಿತಗೊಂಡು ತಿರುಗಿ ತಿರುಗಿ ನಮ್ಗೇನೆ ಬರ್ತಾ ಇದೆ. ಮೀನು ದಿನಾ ಮೀನು ಬೇಕನ್ನುವವರು ಮತ್ತು ಮೀನು ತಿನ್ನುವವರು ಇದನ್ನು ಗಮನಿಸಬೇಕು. ನೇತ್ರಾವತಿ ನದಿಯಲ್ಲಿ ಇವತ್ತು ಮೀನಿನ ಸಂತಾನೋತ್ಪತ್ತಿ ಯಾಕೆ ಕಡಿಮೆ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ನಾವೇ ಕಾರಣಕರ್ತರು. ಪ್ರತಿನಿತ್ಯ ಹೋಗಿ ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನು ಹಾಕ್ತಾ ಇದ್ದೇವೆ. ಆ ಕಾರಣದಿಂದಾಗಿ ಅಲ್ಲಿ ಮೀನಿನ ಸಂತತಿ ಕಡಿಮೆ ಆಗ್ತಾ ಉಂಟು ಅಂತ ನಾಗರಾಜ್ ಅವರು ಅವರ ಅಧ್ಯಯನದ ಹಿನ್ನೆಲೆಯಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಒಂದು ಪೂರಕವಾಗಿ ಮೊನ್ನೊಂದು ವಿಡಿಯೋ ನಾನೊಂದು ಅಪ್ಲೋಡ್ ಮಾಡಿದೆ ಇದರಲ್ಲಿ. ನನ್ನ ಫ್ರೆಂಡ್ ನನ್ನ ಕ್ಲಾಸ್ ಕಾಲೇಜ್ ಮೇಟ್ದು ಒಂದು ಅಂಗಡಿ ಇದೆ ಹತ್ತವರದಲ್ಲಿ. ಅಂಗಡಿಯಲ್ಲಿ ಅವನಿಗೆ ಮೀನು ಇದು ಕಟ್ ಮಾಡುವಾಗ ಅದರ ಒಳಗಡೆಯಿಂದ ಒಂದು ಇಷ್ಟು ಪ್ಲಾಸ್ಟಿಕ್ ಸಿಕ್ಕಿದೆ ಅಂತ ಹೇಳಿದ್ರೆ ಆ ವಿಡಿಯೋ ನೋಡಿದ್ರೆ ಭಯ ಆಗುತ್ತೆ. ಅವ ನನ್ಗೆ ಸಡನ್ ಆಗಿ ನಂಗೆ ಅದನ್ನು ಫಾರ್ವರ್ಡ್ ಮಾಡಿದೆ. ಸೊ ನಾನು ಅದನ್ನು ಸೋಷಿಯಲ್ ಮೀಡಿಯಲ್ಲಿ ಹಾಕಿದೆ, ತುಂಬಾ ವೈರಲ್ ಕೂಡ ಆಯ್ತು ಅದು. ಯಾಕಂದ್ರೆ ನಾವೇ ಮಾಡಿದ ಕಸ ಅದು ಪ್ಲಾಸ್ಟಿಕ್ ಆ ಮೀನ್ ತಿಂತ ಅಂತ ಹೇಳಿದ್ರೆ ಆ ಮೀನ ನಾವು ತಿಂತೇವೆ ಅಂತ ಹೇಳಿದ್ರೆ ನಾವು ಎಷ್ಟು ಅಪಾಯದಲ್ಲಿದ್ದೇವೆ. ನಾಗರಾಜ್ ಅವರು ಆರಂಭದಲ್ಲಿ ಮಾತು ಹೇಳಿದ್ರು, ಅಲ್ಲಿ ಕಸ ಎಸೆಯುವವರನ್ನು ಮಾತಾಡಿಸಿದಾಗ ಅವ್ರು ಹೇಳಿದ್ರಂತೆ ನಾವು ದೂರದಿಂದ ಬರಬೇಕು, ಸೊ ನದಿಗೆ ಹಾಕಿದರೆ ಅದು ಕಡಲಿಗೆ ಸೇರುತ್ತೆ ಅಂತ. ಸೊ ಆ ಕಡಲಿಗೆ ಸೇರಿದ ಆ ಪ್ಲಾಸ್ಟಿಕ್ ಅದೆಲ್ಲಿ ಸೇರುತ್ತೆ, ಅದು ಮೀನಿಗೆ ಸೇರುತ್ತೆ. ಅದಕ್ಕೆ ಲೈವ್ ಆದ ಎಕ್ಸಾಂಪಲ್ ಅನ್ನು ಕೂಡ ಅವರಲ್ಲಿ ಕೊಟ್ಟರು. ಅದೇ ಮಂಗಳೂರಿನಲ್ಲಿ ಮೀನು ಮಾರಾಟ ಮಾಡುವವರು ಮೀನನ್ನು ಏನು ಕಟ್ ಮಾಡುವ ವೇಳೆ ಅದರಲ್ಲಿ ಇಷ್ಟು ಉದ್ದದ್ದು ಪ್ಲಾಸ್ಟಿಕ್ ಇತ್ತು ಅಂತ. ಸೊ ಇಟ್ ಮೀನ್ಸ್ ನಾವು ಏನು ತೀರಾ ಬ್ಲೈಂಡ್ ಆಗಿ ಏನು ನದಿಗೆ ಬಿಸಾಗಿ ಬಿಟ್ಟರೆ ಅದು ಕಡಲು ಸೇರುತ್ತೆ ಅಂತ ಆ ತಿಳುವಳಿಕೆಯಿಂದ ಅದನ್ನು ನಾವು ತಿದ್ದಿಕೊಳ್ಬೇಕು. ಇದು ಮೇಡಮ್, ನೀವು ಈ ರೀತಿಯಾಗಿ ಬೆಳ್ಳಂಬೆಳಗ್ಗೆ ಹೋಗಿ ನೇತ್ರಾವತಿ ಸೇತುವೆ ಪಕ್ಕ ನಿಂತ್ಕೊಳ್ತಾ ಇರುವಾಗ ಎಸ್ ನೀವೇನೋ ಮಾತಾಡ್ಸ್ತಾ ಇದ್ರಿ, ಬರುವವರನ್ನು ಹೋಗೋರನ್ನು ಕಸ ಎಸೆಯುವರನ್ನು ಅವರು ನಿಮ್ಮನ್ನು ಕೇಳ್ತಾ ಇರಲಿಲ್ವಾ, ನೀವ್ಯಾಕೆ ನಿಂತದ್ದು, ನೀವು ಮಾತ್ರ ಯಾಕೆ ಇಲ್ಲಿ ಬಂದು ಪ್ರಶ್ನೆ ಕೇಳ್ತೀರಿ ಕಸ ಎಸೆಯುವ ಬಗ್ಗೆ ಅಂತ? ಅದು ತುಂಬಾ ಸತಿ ಆಗಿದೆ. ಮತ್ತೆ ಅಲ್ಲಿರೋ ನೆರೆಹೊರೆಯವರು ಸಹ ನಮ್ಮ ಹತ್ರ ಬಂದು ಹೇಳಿದ್ದಾರೆ, ಯಾಕೆ ಸುಮ್ಮನೆ ನೀವು ಬಂದು ನಿಲ್ತೀರಾ, ನಾವು ಸಹ ಇಲ್ಲಿ ಎಷ್ಟೋ ಬಾರಿ ಬಂದು ನಿಂತಿದೀವಿ. ಎಸೆಯೋರು ಅವ್ರನ್ನ ಹೊಡಿಲಿಕ್ಕೆ ಸಹ ಹೋಗಿದ್ದಾರೆ, ನಾವ್ ಎಸಿತೀವಿ, ಇದು ನಿಮ್ಮ ಜಾಗನ. ಅಂದ್ರೆ ಜನ ಹೇಗೆ ಮಾಡಿದಾರೆ ಅಂತಂದ್ರೆ, ನೀವು ರಿಜಿಸ್ಟ್ರೇಷನ್ ಮಾಡಿ ಅದು ನಿಮ್ಮ ಜಾಗ ಇದ್ರೆ ಮಾತ್ರ ನೀವು ಕೇಳಲಿಕ್ಕೆ ಹಕ್ಕಿದೆ. ಬೇರೆ ಭೂಮಿಯಲ್ಲಿ ಅವ್ರು ಏನ್ ಬೇಕಾದ್ರೂ ಎಲ್ಲಾದ್ರೂ ಹಾಕಿದ್ರು ಸಹ ಅದಕ್ಕೆ ಕೇಳೋ ಹಕ್ಕು ನಮಗಿಲ್ಲ ಅನ್ನೋದೊಂದು ಪರಿಸ್ಥಿತಿ ನಮ್ಮ ಮನವರಿಕೆ ಆಗಿದೆ ಈಗ ಎಲ್ಲರಿಗೆ ಸಹ. ಸೊ ಆತರ ಸಹ ತುಂಬಾ ಜನ ಎಲ್ಲ ಬಂದು ಇದ್ ಮಾಡಿದ್ರು. ಸೊ ನಾವ್ ಅವಾಗ ಅಲ್ಲಿ ನೆರೆಹೊರೆಯವರಿಗೆ ಅಂದ್ವಿ, ನೀವು ನಮಗೆ ಕೆಲವೊಂದು ಮಾಹಿತಿ ಕೊಡಿ, ಯಾವ ಸಮಯದಲ್ಲಿ ಆಕ್ಚುಲಿ ಗಾಡಿಯವ್ರು ಬಂದ್ ಆಗ್ತಾರೆ. ಯಾಕಂದ್ರೆ ಅಲ್ಲಿ ಬರೀ ಜನ ಮಾತ್ರ ಅಲ್ಲ, ಕೆಲವೊಬ್ರು ಅಂಗಡಿಯವರು, ಕೆಲವೊಬ್ರು ಬೇರೆ ಕಡೆಯಿಂದ ಈ ಮಟನ್ ಶಾಪ್ ಅಲ್ಲಿ ಬರೋ ವೇಸ್ಟೇಜ್ ಅನ್ನ ಅದನ್ನು ಸಹ ತಂದಲ್ಲಿ ಹಾಕ್ತಾ ಇದ್ರು. ಸೊ ಹಾಗೇನಾಗ್ತಿತ್ತು, ನಮಗೆ ನಾವಲ್ಲಿ ನಿಲ್ಲೋ ಟೈಮಲ್ಲಿ ನಮಗೆ ಸಿಗ್ತಾ ಇರ್ಲಿಲ್ಲ ಗಾಡಿ. ಸೊ ಅಲ್ಲಿ ಪಕ್ಕದ ಮನೆಯವ್ರ ಹತ್ರ ಕೇಳುವಾಗ ಅವ್ರು ಹೇಳ್ತಿದ್ರು, ಅವ್ರು 4 ಗಂಟೆಗೆ ಬಂದು ಹಾಕೋಗ್ತಾರೆ, ಮಧ್ಯರಾತ್ರಿ ರಾತ್ರಿ ಬಂದು ಹಾಕಿ ಹೋಗ್ತಾರೆ. ಯಾಕಂದ್ರೆ ನಾವಲ್ಲಿ ಕ್ಲೀನ್ ಮಾಡ್ಬೇಕಾದ್ರು ಸಹ
ಎಷ್ಟು ನಮ್ಮದು ಹೇಗಾಗಿದೆ ಅಂದ್ರೆ ಒಂದು ಸಂಭ್ರಮ ಮಾಡ್ತೀವಿ, ಫಂಕ್ಷನ್ ಆಗುತ್ತೆ, ಅಲ್ಲಿ ಉತ್ಪತ್ತಿ ಆಗುವಂತ ಒಂದು ಕಸನ ಸಹ ಕರೆಕ್ಟಾಗಿ ವಿಲೇವಾರಿ ಮಾಡದೆ ತಂದಲ್ಲಿ ಹಾಕ್ತಾರೆ. ನಾವ್ ಎಷ್ಟು ಸತಿ ಕ್ಲೀನ್ ಅಪ್ ಡ್ರೈವ್ ಮಾಡುವಾಗ ಈ ತಟ್ಟೆ ಇರ್ಬೋದು, ಇಲ್ಲ ಫಂಕ್ಷನ್ ಆದ್ಮೇಲೆ ಗ್ಲಾಸ್ ಪ್ಲೇಟ್ಸ್ ಏನೋ ಉಳಿದಿರುತ್ತೆ, ಪ್ರತಿಯೊಂದು ಸಹ ನಮಗೆ ಅಲ್ಲಿ ಸಿಕ್ಕಿದೆ ಕ್ಲೀನ್ ಅಪ್ ಡ್ರೈವ್ ಮಾಡುವಾಗ. ಮತ್ತೆ ಈ ಮಟನ್ ಶಾಪ್ ಇಂದ ತಂದು ಹಾಕಿದಾಗ ವೇಸ್ಟೇಜ್ ಇರ್ಬೋದು, ಮೂಳೆ ಇರ್ಬೋದು, ಅದು ಸಹ ನಮಗೆ ಅಲ್ಲಿ ಸಿಕ್ಕಿದೆ ಅಂತಂದ್ರೆ ನಮಗೆ ಅದು ನೋಡುವಾಗ ನಮಗೆ ಅಲ್ಲಿ ಬೇಜಾರಾಗ್ತಿತ್ತು. ಯಾಕೆ ಈಗ ಮುಂಚೆ ಆದ್ರೂ ಸಹ ಯಾರು ತಗೊಂಡು ಹೋಗ್ತಿರ್ಲಿಲ್ಲ, ಈಗ ಕಾರ್ಪೊರೇಷನ್ ಕಡೆಯಿಂದ ತಗೊಂಡು ಹೋಗುವಾಗ ಒಂದು 5 ನಿಮಿಷಕ್ಕೆ ಕಾದು ಕೊಟ್ರೆ ಅಟ್ಲೀಸ್ಟ್ ಅಲ್ಲಿ ನೆಲಕ್ಕಾದ್ರೂ ಬೀಳಲ್ಲ ಅನ್ನೋದೊಂದು ಇದಿರುತ್ತೆ. ಸೊ ಅದೊಂದು ನಮಗೆ ಸಮಸ್ಯೆ ಆಗ್ತಿತ್ತು. ಇನ್ನೊಂದು ಏನಂದ್ರೆ ಜನಕ್ಕೊಂದು ಮೂಢನಂಬಿಕೆ, ನಮ್ದು ಪಾಪ ಕರ್ಮಗಳೆಲ್ಲ ಕೊಲಿಬೇಕಂದ್ರೆ ನಮ್ದು ಕಸ ನೀರಿಗೆ ಹೋಗ್ಬೇಕು, ನೀರಿಗೆ ತಲುಪ್ತಂದ್ರೆ ನಮ್ದು ಎಷ್ಟೋ ಜನ ಹೂ ಹಾಕ್ಬೇಕು, ನಾವು ದೇವರಿಗೆ ಇಟ್ಟಿದ್ದು ಹೂನ ಎಲ್ಲೂ ಹಾಕ್ಬಾರ್ದು, ನೀರಿಗೆ ಹಾಕ್ಬೇಕು. ಆಯ್ತು, ಹೂನ ನೀರಿಗೆ ಹಾಕ್ತಾರ, ಆ ಹೂನ ಒಂದು 4 ಕವರಲ್ಲಿ ಕಟ್ಟಿ ಕವರ್ ಸಮೇತ ಹಾಕ್ತಾರೆ. ಹೌದು ಹೌದು, ಇವತ್ತು ನೀವು ಅಲ್ಲಿ ನೇತ್ರಾವತಿ ಸೇತುವೆಯಲ್ಲಿ ಹೋಗುವಾಗ ಒಂದಷ್ಟು ಪ್ಲಾಸ್ಟಿಕ್ ಗಳೆಲ್ಲ ಬಟ್ಟೆ ಹಾಕೊಂಡಿರೋ ಬಟ್ಟೆ ಇರ್ಬೋದು, ಅಲ್ಲಿ ಹೋಗಿ ನದಿ ಸ್ನಾನ ಮಾಡಿ ಬಟ್ಟೆನಲ್ಲಿ ಬಿಟ್ಟು ಬಂದ್ರೆ ನಮ್ದು ಪಾಪ ತೊಳೆಯುತ್ತೆ ಅಲ್ಲೋ ಗೊತ್ತಿಲ್ಲ, ಬಟ್ಟೆ ಮಾತ್ರ ಅಲ್ಲಿ ತೇಲ್ಕೊಂಡು ಹೋಗಿ ನದಿ ಅಂತೂ ಮಲಿನ ಆಗುತ್ತೆ. ಹೌದು. ಸೊ ಎಸ್, ನಿಮ್ಮ ಈ ಡ್ರೈವ್ ಇದೆ ಅಲ್ಲ, ಏನು ನೇತ್ರಾವತಿಯ ಉಳಿಸುವ ಅಥವಾ ಅದರ ಶುಚಿತ್ವವನ್ನು ಕಾಪಾಡುವ, ತುಂಬಾ ಮಂದಿ ಅದಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ಬೆಂಬಲ ಕೊಟ್ಟರು, ಮಾತಾಡಿಸಿದ್ರು, ನಿಮ್ಮ ಕಾರ್ಯವನ್ನು ಅಪ್ರಿಷಿಯೇಟ್ ಮಾಡಿದ್ರು. ನಿಮ್ಮ ಒಂದು ಅನುಭವದ ಪ್ರಕಾರ ಸ್ವಲ್ಪ ಮಟ್ಟಿಗೆ ಆದ್ರೂ ಬದಲಾವಣೆ ಕಂಡು ಬಂತ ಹೇಗೆ ನಾಗರಾಜ್? ಖಂಡಿತ. ಏನಂತೇಳಿ ನಮ್ಗೆ ಆರಂಭದಲ್ಲಿ ನಮಗೂ ಭಯ ಇತ್ತು. ಯಾಕಂತ ಹೇಳಿದ್ರೆ ಅಲ್ಲಿ ಅಭಿಯಾನ ಆರಂಭಿಸುವಾಗ ನಮ್ಮ ನೇತ್ರಾವತಿ ನಮ್ಮ ಜವಾಬ್ದಾರಿ ಅಂತೇಳಿ ನಾವೊಂದು ಆರಂಭಿಸುವಾಗ ನಮ್ಮ ನೇತ್ರಾವತಿ ನಮ್ಮ ಜವಾಬ್ದಾರಿ ಒಂದು ಅಭಿಯಾನವನ್ನ ನಾವು ಆರಂಭಿಸುವಾಗ ನಮ್ಮ ಕಸವನ್ನ ನಾವು ಎಷ್ಟು ಹಾಕಿದ್ರು ಕೂಡ ಒಂದು ದಿವಸ ನಿಂತರೆ ಮರದ ದಿವಸ ಹಾಕ್ತಾರಂತೇಳಿ ಅದಕ್ಕೆ ನಾವು ಏನು ಫಸ್ಟ್ ಟೈಮ್ಗೆ ನಾವು 1 ವಾರ ಕಂಟಿನ್ಯೂ ಆಗಿ ಒಂದು ನಮ್ಮ ಮನೆಯವರು ಮತ್ತೆ ನಮ್ಮ ಫ್ರೆಂಡ್ಸ್ ಏನ ಕರ್ಕೊಂಡು ಹೋಗಿ ಒಂದು 30-40 ಜನ ನಾವಲ್ಲಿ 1 ವಾರ ಫ್ಲಾಗ್ ಕಾರ್ಡ್ ಇಟ್ಕೊಂಡು ನಾವು ನಿಂತ್ವಿ. 1 ವಾರ ನಿಲ್ಲುವಾಗ ನಮ್ಮ ಕಮಿಷನರ್ ರಾಯಪ್ಪರ್ ಅವರು ಚೇರ್ ತಂದು ಕೊಟ್ರು ನಮ್ಗೆ, ನೀವು ಕೂತ್ಕೊಳ್ಳಿ ಅಂತ ಹೇಳಿ. ಸೊ ನಾವು 1 ವಾರ ಹೌದು ನಗರಸಭೆ 1 ವಾರ ನಮ್ಗೆ ಮಂಗಳೂರು ನಗರ ಪಾಲಿಕೆ ಮತ್ತೆ ಬೇರೆ ಬೇರೆ ಕಾಲೇಜಿನ NSS ಸ್ಟೂಡೆಂಟ್ಸ್ ನವರು ಮತ್ತೆ ಬೇರೆ ಬೇರೆ ಸಂಘ ಸಂಸ್ಥೆಯವರು ಎಲ್ಲರೂ ಕೂಡ ನಮ್ಗೆ ಸಪೋರ್ಟ್ ಮಾಡಿದ್ರು. 1 ವಾರ ನಾವು ನಿಂತ್ವಿ, ಆದ್ರೆ ನಾವು ಡೈಲಿ ನಿಲ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಆನಂತರ ನಾವು 1 ವಾರ ಸ್ವಲ್ಪ ರೀತಿಯ ಒಂದು ವ್ಯವಸ್ಥೆ ಸ್ವಲ್ಪ ರೀತಿ ಕಡಿಮೆ ಆಯ್ತು, ಯಾಕಂದ್ರೆ ನಾವು ನಿಂತೇವಲ್ವಾ. ಸೊ ಆ ರೀತಿಯಲ್ಲಿ ಇದೆ. ನಾಳೆ ಇವರು ಅಲ್ಲಿ ಎದುರು ನಿಂತ್ಕೊಂಡಿರ್ತಾರೆ, ತೆಗಿತಾರೋ ವಿಡಿಯೋ ಮಾಡ್ತಾರೋ. 2 ದಿವಸ ಬಿಟ್ಟು ನಾನು ಬೆಳಿಗ್ಗೆ ಹೋಗುವಾಗ ಮತ್ತೆ ಕಸ ಬೀಳಿಕ್ಕೆ ಆರಂಭ ಆಯ್ತು. ಈಗ ಏನ್ ಮಾಡೋದು ಅಂತ ಹೇಳಿ, ಇನ್ನೂ ಬಿಟ್ರೆ ಆಗಲ್ಲ ಅಂತ ಹೇಳಿ ಮತ್ತೆ 1 ದಿವಸಕ್ಕೆ ನಿಲ್ಲೋಣ ಅಂತ ಹೇಳಿ ನಿಂತವ. ಆಕ್ಚುಲಿ ಏಕಾಂಗಿಯಾಗಿ ನಿಂತ್ಕೊಂಡ್ರೆ ಅದು ಒಂದು 3 ತಿಂಗಳವರೆಗೆ ಹಾಗೆ ಕೋವಿಡ್ ಇದು ಕೊರೋನಾ ಇದು ಲಾಕ್ಡೌನ್ ಆಗುವವರೆಗೆ ನಿಂತ್ವಿ. 3 ತಿಂಗಳು ಸತತವಾಗಿ ನಾಗರಾಜ್ ಅವರು ಏಕಾಂಗಿಯಾಗಿ ಪ್ಲೇ ಕಾರ್ಡ್ ಇಟ್ಕೊಂಡು ನೇತ್ರಾವತಿ ಸೇತುವೆಯ ಪಕ್ಕ ನಿಂತುಕೊಂಡಿದ್ದಾರೆ. ಅದು ನಮ್ಮ ಎಲ್ಲರ ಪರವಾಗಿ ನೆನಪಿರಲಿ. ಅವರು ಏಕಾಂಗಿಯಾಗಿ ನಿಂತಿದ್ದಾರೆ ಅಂತ ಹೇಳಿದ್ರೆ ಅವರನ್ನು ಏಕಾಂಗಿಯಾಗಿ ಬಿಟ್ಟ ನಮ್ಮದು ಕೂಡ ತಪ್ಪು, ಸಮಾಜದ ತಪ್ಪಿದೆ. ಅವರು ನಮ್ಮ ನೇತ್ರಾವತಿ ನಮ್ಮ ಜವಾಬ್ದಾರಿ ಅಂತ ಅಭಿಯಾನ ಆರಂಭಿಸಿದ್ರು. ಎಸ್, ನಾವು ನಮ್ಮ ಜವಾಬ್ದಾರಿಯನ್ನು ಮರ್ತಿದ್ದೇವೆ ಇದರಲ್ಲಿ. ಎಸ್ ನಾಗರಾಜ್ ಅವರೇ ಮುಂದುವರಿಸಿ. ಮತ್ತೆ ಅದೇ ಕಸ ಬಿಸಾಡುವಾಗ ಮತ್ತೆ ನನ್ನ ಕೆಲ ಮನೆಯಲ್ಲಿ ಕೂಡ ಹೇಳ್ತೀವಿ, ನಿನ್ಗೆ ಬೆಳಿಗ್ಗೆ ಹೋಗಿ ಹುಚ್ಚಲ್ವಾ, ಅಲ್ಲಿ ಯಾಕೆ ನಿಲ್ತಿಲ್ಲ? ನನಗೂ ಒಂದ್ ರೀತಿ ಆ ರೀತಿ ಫೀಲ್ ಆಗ್ತಿತ್ತು, ಏನು ಇಲ್ಲಿ ನಿಲ್ತೇನೆ ಒಬ್ಬನೇ ಹುಚ್ಚನಾಗಿ ನಿಂತಿದ್ದೇನೆ ಅಂತ, ಯಾರಾದ್ರೂ ನೋಡಿದ್ರೆ ಏನಾಗುತ್ತೆ ಅಂತ ಹೇಳಿ. ಆದ್ರೆ ಕ್ರಮೇಣ ಏನಾಯ್ತು ಅಂತ ಹೇಳಿದ್ರೆ 1 ವಾರ ನಾನು ನಿಂತಾಗ ಜನರು ನೋಡ್ತಾ ಇದ್ರು. 1 ವಾರ ನಂತರ ವಿಶ್ ಮಾಡ್ಲಿಕ್ಕೆ ಆರಂಭಿಸಿದ್ರು, ನನ್ನ ಹತ್ರ ಬಂದು ಮಾತಾಡ್ಲಿಕ್ಕೆ ಆರಂಭಿಸಿದ್ರು, ನೀವೇನೋ ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಅಂತ ಹೇಳಿ. ಆ ರೀತಿಯ ಒಂದು ಅದು ಕೂಡ ನನ್ ಕೂಡ ಒಂಥರ ಇನ್ಸ್ಪಿರೇಷನ್, ನನ್ಗೊಂದು ಪ್ರೇರಣೆ ಆಯ್ತು. ಏನಾದ್ರೂ ಚೇಂಜಸ್ ಆಗ್ಬಹುದು ಅಂತ ಹೇಳಿ. ಮೀನು ತಿನ್ನುವವರು ಸ್ವಲ್ಪ ಮಟ್ಟಿಗೆ ಅದ್ರ ಖುಷಿ ಪಡಬಹುದು ಅಲ್ಲ. ನಾಳೆ ನಿಮ್ಮ ಮೀನಿನಲ್ಲಿ ಪ್ಲಾಸ್ಟಿಕ್ ಇಲ್ಲ ಅಂತ ಆಗಿದ್ರೆ ಅದಕ್ಕೆ ಇದು ನಾಗರಾಜ್ ಅವರು ಕೂಡ ಜವಾಬ್ದಾರರು ಇಲ್ಲ. ಯಾಕಂದ್ರೆ ನಾವು ಒಂದು ಚಿಕ್ಕ ಅಂಶಗಳನ್ನ ಮಾತ್ರ ಅಂದ್ರೆ ನೇತ್ರಾವತಿ ಮಾತ್ರ ಅಂತ ನಾವು ತಕೊಂಡಿದ್ದು, ಆದ್ರೆ ನಾವು ಗಂಭೀರವಾದ ಚರ್ಚೆ ಸಾಂಕೇತಿಕ ನೇತ್ರಾವತಿ ಅನ್ನೋದು ಎಸ್ ನಾಗರಾಜ್ ಅವರು ಹೇಳಿದಾಗೆ ಇದೊಂದು ಸಾಂಕೇತಿಕ, ಇದು ಗಂಭೀರ ವಿಚಾರ. ನಾವು ನಮ್ಮ ಇವತ್ತು ಏನು ಸಮುದ್ರ ದಂಡೆಯಲ್ಲಿ ಅದು ಉಳ್ಳಾಳದಿಂದ ಉಡುಪಿ ತನಕ ಹೋದ್ರು ಕೂಡ ಅಥವಾ ಎಂಟೈರ್ ಎಲ್ಲ ಕಡೆ ಕಾರವಾರ ತನಕ ಹೋದ್ರು ಕೂಡ ಸಂಪೂರ್ಣ ಪ್ಲಾಸ್ಟಿಕ್ ತ್ಯಾಜ್ಯಗಳು, ಏನು ಪ್ಲಾಸ್ಟಿಕ್ ಬಾಟಲ್ಗಳು ಏನು ನಮ್ಮ ಮರಳ ಮೇಲೆ ಬೀಚ್ ಮೇಲೆ ಬಿದ್ದಿರುತ್ತೆ. ಅವೆಲ್ಲ ಎಲ್ಲಿಂದ ಬಂದಿರುತ್ತೆ? ಸ್ವಾಭಾವಿಕವಾಗಿ ನದಿಯಿಂದಲೇ ಬಂದು ಸೇರಿರುವಂತದ್ದು. ಅದೇ ನಮ್ಮ ಉದ್ದೇಶ ಕೂಡ ಏನಂತ ಹೇಳಿದ್ರೆ, ಅದು ಕೇವಲ ಒಂದು ಅಭಿಯಾನ, ಒಂದು ಕಾರ್ಯಕ್ರಮ ಆಗಿರಬಾರ್ದು, ಅದಕ್ಕೆ ಒಂದು ವ್ಯವಸ್ಥೆ ಆಗ್ಬೇಕು. ಇಲ್ಲದ್ರೆ ನಾವು ಅಲ್ಲಿ ಬಿಟ್ಟು ಇಲ್ಲಿ ಕೂಳೂರಲ್ಲಿ ನಿಲ್ಬಹುದು ನೆಕ್ಸ್ಟ್ ಡೇ ಒಂದು ಪ್ರಚಾರ ಅಂತ ಹೇಳಿ. ನಮ್ಮ ಉದ್ದೇಶ ಅದಾಗಿರ್ಲಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಒಂದೇ ಕಡೆ ಕಂಟಿನ್ಯೂಸ್ ಆಗಿ ಒಂದೇ ಕಡೆ ನಿಲ್ಲುವುದು ಅದೊಂದು ಕಮಿಟ್ಮೆಂಟ್, ಅದು ಅದಕ್ಕೋಸ್ಕರ ನಾವು ಅದೊಂದು ಬದ್ಧತೆ.
ಕಾರ್ಪೊರೇಷನ್ ಹತ್ರ ನಾವು ಮಾತಾಡ್ತಾ ಇದ್ವಿ, ಕಮಿಷನರ್ ಹತ್ರ ತುಂಬ ಸಲ ಮಾತಾಡಿದ್ವಿ. ಈಗ ಅವರು CC ಕ್ಯಾಮರಾ ಹಾಕ್ತೇವೆ ಅಂತ ಭರವಸೆ ಕೊಟ್ಟಿದ್ದಾರೆ. ಮತ್ತೆ ರೀತಿ ನಾವು ಅದೇ ರೀತಿಯಲ್ಲಿ ಒಂದು ಇನ್ಸ್ಟಾಲೇಷನ್ ಮಾಡ್ತಾ ಇದ್ದೇವೆ, ಒಂದು ಮೀನಿದು ಒಂದು ಅವೇರ್ನೆಸ್ ಕೊಡುವಂಥದ್ದು ಅಲ್ಲಿ, ಮತ್ತೆ ಅಲ್ಲಿ ಗಿಡ ನಡುವಂಥ ಕಾರ್ಯಕ್ರಮಗಳನ್ನ ಈಗ ಲಾಕ್ಡೌನ್ ಆದ ಕೂಡಲೇ ಅದನ್ನ ನಾವು ಮುಂದುವರಿಸ್ತೇವೆ. ಅಂತೂ ಯಾಕಂದ್ರೆ ಆ ಡಂಪ್ ಯಾರ್ಡ್ ಅನ್ನ ಅಲ್ಲಿ ಕಸ ಬಿಸಾಡ ಅಲ್ಲಂತಲ್ಲ ಎಲ್ಲಿ ಕೂಡ ಕಸ ಬಿಸಾಡ ತಪ್ಪು, ಅದು ನೀರಿಗೆ ಬಿಸಾಡೋದು ತುಂಬಾ ಅಪಾಯವಾಗಿರ್ತದೆ. ಸೊ ಅದನ್ನ ನಾವು ಜನರಿಗೆ ಎಚ್ಚರಿಕೆ ಕೊಡಲೇಬೇಕಾಗುತ್ತೆ. ಮತ್ತೆ ವ್ಯವಸ್ಥೆ ಕೂಡ ಬದಲಾಗಬೇಕು. ಈಗ ಕಸದ ವ್ಯವಸ್ಥೆಗಳೇನಿರ್ತವೆ, ಜನರನ್ನ ನಾವು ದೂರೋದಕ್ಕಿಂತಲೂ ಕೂಡ ವ್ಯವಸ್ಥೆ ಕೂಡ ಅದಕ್ಕೆ ಪೂರಕವಾಗಿ ಇದ್ರೆ, ಸೊ ಇಬ್ರು ಕೂಡ ಕಸವನ್ನು ವಿಲೇವಾರಿ ಮಾಡುವ ನಿಟ್ಟಿನಲ್ಲಿ ಒಳ್ಳೆ ವ್ಯವಸ್ಥೆ ಇರಬೇಕಂತ ಹೇಳುವಂಥದ್ದು. ಈಗ ಈಗ ನಾಗರಾಜ್ ಅವರೇ, ಎಸ್ ಒಳ್ಳೆ ವ್ಯವಸ್ಥೆ ಇರಬೇಕು, ನಮಗೂ ಕೂಡ ಸಣ್ಣ ಸಣ್ಣ ಜವಾಬ್ದಾರಿ ಇರುತ್ತೆ. ಅಫ್ಕೋರ್ಸ್ ಈಗ ಒಂದು ಸಣ್ಣ ಒಂದು 4-5 ಸೆಂಟ್ಸ್ ಆ ಜಾಗದಲ್ಲಿ ಮನೆ ಕಟ್ಟಿಕೊಂಡಿರುವವನಿಗೆ ಅವನ ಮನೆಯ ಕಿಚನ್ ನಲ್ಲಿ, ಈಗ ನಮ್ಮ ಅತ್ಯಂತ ಹೆಚ್ಚಿನ ತ್ಯಾಜ್ಯಗಳು ಸೃಷ್ಟಿಯಾಗೋ ಜಾಗ ಕಿಚನ್, ಅಡುಗೆಯ ವೇಸ್ಟ್ ತ್ಯಾಜ್ಯಗಳು, ಅದನ್ನು ಅವನ ಕಂಪೌಂಡ್ ನಲ್ಲಿ ವಿಲೇವಾರಿ ಮಾಡಿಕೊಳ್ಳಿಕ್ಕೆ ಏನು ಕಷ್ಟ ಇಲ್ಲ. ಹೌದು, ಕಷ್ಟ ಇಲ್ಲ. ಒಂದು ತೆಂಗಿನ ಗಿಡ ನೆಟ್ಟರೋ ಅಥವಾ ಸಣ್ಣ ಒಂದು ಹೊಂಡ ಮಾಡಿದ್ರು ಅದನ್ನು ವಿಲೇವಾರಿ ಮಾಡ್ಲಿಕ್ಕಾಗತ್ತೆ. ಆ ಕಿಚನ್ ವೇಸ್ಟ್ ಗಳನ್ನು ಕೂಡ ಇಷ್ಟು ದೊಡ್ಡ ಪ್ಲಾಸ್ಟಿಕ್ ಅಲ್ಲಿ ಸುತ್ತಿ ಅದನ್ನು ತಂದು ಈ ನದಿ ತನಕ ತಂದು ಬಿಸಾಡೋದಕ್ಕಿಂತ ಅವರವರ ವಿವೇಚನೆ ಅದು ಅಲ್ವಾ, ಅಂತ ವಿವೇಚನೆ ಬರಬೇಕು. ನಾನು ನನ್ನ ಮನೆಯ ತ್ಯಾಜ್ಯವನ್ನು ನನ್ನ ಹಿತ್ತಲಲ್ಲೇ, ಫ್ಲಾಟ್ ಇರುವವರಿಗೆಲ್ಲ ಸ್ವಲ್ಪ ಕಷ್ಟ ಆಗ್ಬೋದು, ಆದರೆ ನಮ್ಮಲ್ಲಿ ಇವತ್ತಿಗೆ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು 60-70% ಜನ ಸಿಂಗಲ್ ಮನೆಯಲ್ಲೇ ಇರುವವರು. ಅದರಲ್ಲೂ ಏನು ಬಹುತೇಕ ಜನಕ್ಕೆ ಒಂದು ಏನಿಲ್ಲ ಅಂತ ಹೇಳಿದ್ರೆ ಒಂದು 2-3-4 ಸೆನ್ಸ್ ಅಥವಾ 5 ಸೆನ್ಸ್ ಅಥವಾ ಅದಕ್ಕಿಂತ ಜಾಸ್ತಿ ಜಾಗನೇ ಇರುತ್ತೆ. ಅವರಿಗೆ ಅವರ ಮನೆಯ ಅಡುಗೆ ತ್ಯಾಜ್ಯವನ್ನು ವಿಲೇವಾರಿ ಮಾಡ್ಲಿಕ್ಕೆ ಏನು ಕಷ್ಟ ಇಲ್ಲ. ಅವ್ರಿಗೆ ಬೇಕಾಗಿರೋದು ಒಂದು ಮನಸ್ಸು, ಒಳ್ಳೆಯ ಮನಸ್ಸು. ಏನ್ ಹೇಳ್ತಾರೆ ನೀವು? ಈಗ ತುಂಬಾ ಜನರಲ್ಲಿ ಮಾತಾಡಿಸ್ತೀರಿ ಅಲ್ವಾ, ಮಾತಾಡ್ತಾರೆ, ನಿಮ್ಗೆ ಏನಾದ್ರು ಸಲಹೆ ಎಲ್ಲ ಕೊಡೋದಿಲ್ವ ಅವರು? ಸಲಹೆ ಕೊಟ್ಟಿದ್ದು ಯಾಕೆ ಸುಮ್ನೆ ಟೈಮ್ ವೇಸ್ಟ್ ಮಾಡ್ತೀರಾ ಅಂತಾನೆ ಫಸ್ಟ್ ತುಂಬಾ ಜನ ಹೇಳ್ತಿದ್ರು ಸರ್, ಯಾಕೆ ಸುಮ್ನೆ ಇಲ್ಲಿ ಬಂದ್ ನಿಲ್ತೀರಾ, ಯಾಚ ಚೇಂಜ್ ಆಗುದಿಲ್ಲ, ಹಾಕೋರು ಹಾಕ್ತಾರೆ ಆತರ. ಬಟ್ ಆವಾಗ ಒಂದು ನಾಗರಾಜನ್ನ ಹೇಳಿದೇನಂತಂದ್ರೆ, ಹಾಕೋರಿಗೆ ನಾವ್ ನಿಲ್ತೀವಿ ಅಡ್ಡ, ನೀವ್ ಹಾಕಬೇಡಿ ಅಂತ. ಎಷ್ಟು ದಿನ ಆದ್ರೂ ಪರವಾಗಿಲ್ಲ, ಇಲ್ಲಿ ಏನಾದ್ರು ಕ್ರಮ ತಗೊಳ್ಳೋ ತನಕ ನಾವ್ ಇದನ್ನ ಹಾಕಿ ಬಿಡೋಂತ ಚಾನ್ಸಸ್ ಇಲ್ಲ. ಏನೇ ಒಂದ್ ಇದನ್ನ ಚೇಂಜ್ ತರ್ಬೇಕಂತಿದೀವಿ, ನೀರಿಗೆ ಒಂದು ಹಾನಿ ಆಗ್ಬಾರ್ದು ಅಂತಿದೀವಿ, ಅದನ್ನ ನಾವು ಮಾಡೇ ಮಾಡ್ತೀವಿ. ಈಗ ನಮ್ದು ಪ್ರಾಜೆಕ್ಟ್ ಇಂದು ಫಸ್ಟ್ ಸ್ಟೆಪ್ ಆಗಿ ನಾವ್ ಈ ತರ ಮಾಡಿದ್ದು ಅಂದ್ರೆ ಕಸ ಹಾಕೋದನ್ನ ನಿಲ್ಲಿಸಬೇಕು. ಯಾವ್ದೇ ಒಂದು ಸೈಕಲ್ ಆಗ್ಲಿ, ಸೊ ಫಸ್ಟ್ ಸೆಕೆಂಡ್ ಥರ್ಡ್ ಹತ್ರ ಸ್ಟೆಪ್ಸ್ ಹೋಗುತ್ತೆ. ಸೊ ಫಸ್ಟ್ ಸ್ಟೆಪ್ ಅಲ್ಲಿ ಕಸ ಹಾಕೋದನ್ನ ತಡಿಬೇಕು. ಈಗ ಒಂದು 90% ಅಷ್ಟು ನಾವಲ್ಲಿ ತಡೆದಿದ್ದೇವೆ. ಮುಂಚೆಗೆ ಕಂಪೇರ್ ಮಾಡಿದ್ರೆ ಈಗ ನೋಡಿದ್ರೆ ಈಗ ರಸ್ತೆ ಬದಿಯಲ್ಲಿ ನೀವು ಹೇಳಿದಾಗ ನಾಗರಾಜ್ ಅವರು ಆರಂಭದಲ್ಲಿ ಹೇಳಿದಾಗ ರಸ್ತೆ ಬದಿಯಲ್ಲಿ ಗುಡ್ಡ ಹಾಕಿದಾಗೆ ಪ್ಲಾಸ್ಟಿಕ್ಗಳು. ಸೊ ಅದ್ರ ನೆಕ್ಸ್ಟ್ ಏನು, ಈಗ ಆಲ್ರೆಡಿ ಈಗ ಸಮುದ್ರಕ್ಕೆ ಸೇರಿರೋದನ್ನು ಸಹ ಅಲ್ಲಿಂದ ವಾಪಸ್ ತರುವಂತ ಕಾರ್ಯ ಸಹ ಮಾಡ್ಬೇಕು. ಅದಕ್ಕೋಸ್ಕರ ನಾವು ಬೆಂಗಳೂರಿರುವಂತ ಮೀನುಗಾರರ ಹತ್ರ ಮಾತಾಡ್ತಾ ಇದೀವಿ, ಅವ್ರ ಹತ್ರ ಸಹ ಸಲಹೆ ತಗೊಳ್ತಾ ಇದೀವಿ. ಮತ್ತೆ ಅವ್ರಿಗೆ ಏನ್ ಮಾಡ್ತಾರೆ, ಅವರು ಮೀನ್ ಹಿಡಿಲಿಕ್ಕೆ ಹೋದಾಗ ಅವ್ರಿಗೆ ತುಂಬಾ ಕಸ ಸಿಗುತ್ತೆ, ಅವ್ರೇನ್ ಮಾಡ್ತಾರೆ, ಅದನ್ನ ಎತ್ಕೊಂಡು ನನ್ನ ಬೋಟಲ್ಲಿ ಯಾಕೆ ವೇಟ್ ಜಾಸ್ತಿ ಮಾಡ್ಕೊಂಡು ಬರ್ಬೇಕು ಅಂತ ಅಲ್ಲೇ ಎಸ್ತು ಬರ್ತಾರೆ. ಸೊ ಅದಕ್ಕೆ ಸಹ ನಾವು ಒಂದು ಏನಾದ್ರು ಸ್ಟ್ರಾಟಜಿ ಮಾಡ್ತಾ ಇದೀವಿ. ಅಲ್ಲಿ ಸಿಕ್ಕಿದನ್ನ ತರೋದ್ರಿಂದ ಅವ್ರಿಗೆ ಏನಾದ್ರು ಗೌರವ ಕೊಡೋದಾಗ್ಲಿ, ಏನಾದ್ರು ಒಂದು ಎಂಕರೇಜ್ಮೆಂಟ್ ಬೇಕು. ಇಟ್ ಮೀನ್ಸ್ ಮೇಡಮ್, ಸಮುದ್ರ ಮಧ್ಯೆ ಕೂಡ ಸಾಕಷ್ಟು ತ್ಯಾಜ್ಯ, ರಾಶಿ ತ್ಯಾಜ್ಯ ಉಂಟು, ಪ್ಲಾಸ್ಟಿಕ್ ತ್ಯಾಜ್ಯ ಉಂಟು ಅಂತ ಮೀನುಗಾರರು ಹೇಳ್ತಾ ಇದ್ದಾರೆ. ಹೌದು, ಮೀನುಗಾರರು ಹೇಳ್ತಾರೆ. ಅದಕ್ಕೆ ನೀವ್ ಹೇಳಿದ್ರಲ್ಲ ಸರ್, ಸಮುದ್ರ ಬದಿಯಲ್ಲಿ ಅಷ್ಟೊಂದು ಕಸ ಬಿದ್ದಿರುತ್ತೆ ಅಂತಂದು. ಬಿದ್ದಿರೋದು ಯಾಕೆ, ನಮ್ದು ಅಲೆ ಜಾಸ್ತಿ ಆದಾಗ ಸಮುದ್ರ ಏನು ಅದ್ರಲ್ಲಿ ಇಟ್ಕೊಳ್ಳಲ್ಲ, ಏನೇದ್ರು ಸಹ ಅದನ್ನೆಲ್ಲ ತಂದು ಹೊರಗಡೆ ಹಾಕತ್ತೆ. ಅದು ಹೊರಗಡೆ ಹಾಕೋದ್ರಿಂದನೇ ಸಮುದ್ರ ಬದಿಗೆ ಹೋಗುತ್ತೆ. ಯಾಕಂದ್ರೆ ನಾವ್ ಹಾಕ್ತಿರೋದು ನೀರಲ್ಲಿ, ನೀರಿಂದ ಸಮುದ್ರಕ್ಕೆ ಹೋಗಿ ಸಮುದ್ರದಿಂದ ವಾಪಸ್ ಅದು ಭೂಮಿಗೆ ಬರ್ಬೇಕು ಅಂತಂದ್ರೆ ಆ ಪ್ರೊಸೀಜರ್ ಅಲ್ಲಿ ಮಿಡಿಲ್ ಅಲ್ಲಿ ಕೆಲವೊಂದೆಲ್ಲ ನಡುವೆ ಮೀನ್ಗಳೆಲ್ಲ ತಿನ್ನುತ್ತೆ, ಇಲ್ಲ ಮಧ್ಯ ಸಮುದ್ರಕ್ಕೆ ಹೋಗುತ್ತೆ ಅಂತ ತೊಂದರೆ ಆಗುತ್ತೆ. ಸೊ ಅಲ್ಲಿ ತನಕ ಹೋಗಲಾದ್ರೆ ತಡೆಯೋದು ನಮ್ದು ಅತ್ಯಗತ್ಯ ಆಗತ್ತೆ. ಸೊ ಹಾಗೆ ನಾವು ಮೀನುಗಾರರು ಸಹ ಇದರಲ್ಲಿ ಇನ್ವಾಲ್ವ್ ಮಾಡ್ಕೊಂಡು ಒಂದು ಅವೇರ್ನೆಸ್ ತರ ಇರ್ಬೋದು, ಇಲ್ಲಾಂದ್ರೆ ಅವ್ರ ಕಡೆಯಿಂದ ಏನ್ ಮಾಡ್ಲಿಕ್ಕೆ ಆಗತ್ತೆ. ಕೆಲವೊಂದ್ಸತಿ ಏನಾಗುತ್ತೆ, ನಮ್ಮ ಮೀನುಗಾರರು ಫಿಶಿಂಗ್ ಎಲ್ಲ ಮಾಡಿದ್ಮೇಲೆ ಫಿಶಿಂಗ್ ನೆಟ್ ಎಲ್ಲ ಅಲ್ಲೇ ಬಿಟ್ಬಿಟ್ಟು ಬರ್ತಾರೆ, ಅದು ಹಾಳಾಯ್ತು ತೂತಾಯ್ತು ಅಂದ್ರೆ. ಸೊ ಅದರಲ್ಲಿ ಸಹ ಎಷ್ಟೋ ಪ್ರಾಣಿಗಳೆಲ್ಲ ಸಿಕ್ಕಾಕೊಂಡು ತೊಂದರೆ ಒಳಗಾಗತ್ತೆ. ಸೊ ಅಂತದಕ್ಕೆ ಸಹ ಏನ್ ಮಾಡ್ಬೋದು ಅನ್ನೋದು ಇದು ಒಂದು 4-5 ವರ್ಷದ ಒಂದು ಅಧ್ಯಾಯ ನಮ್ದು ಮಾಡ್ತಾ ಇರೋದು ನಮ್ದು ಈ ಓಷನ್ ಪ್ಲಾಸ್ಟಿಕ್ ರಿಸೈಕಲ್ ಪ್ರಾಜೆಕ್ಟ್ ಅಲ್ಲಿ. ಸೊ ಹಾಗಾಗಿ ಫಸ್ಟ್ ಸ್ಟೆಪ್ ಆಗಿ ನಮಗೆ ಹೈಯೆಸ್ಟ್ ಕಂಡು ಬಂದಿದ್ದು ಇಲ್ಲಿ ಮತ್ತೆ ಸೋಮೇಶ್ವರದಲ್ಲಿ ಸಹ ಅಷ್ಟೇ. ಸೊ ಸೋಮೇಶ್ವರದಲ್ಲಿ ಕೆಲವರು ಜನ ಏನ್ ಅನ್ಕೋತಾರೆ, ನಾನು ಭೂಮಿ ಮೇಲೆ ಎಲ್ಲ ಹಾಕಿದ್ರು ಸಹ ಅದು ನದಿಗೆ ಸೇರಲ್ಲ ಅನ್ನೋದು ಸಹ ಮನವರಿಕೆ ಇರುತ್ತೆ ಅವ್ರಿಗೆ. ಆದ್ರೆ ಅಕ್ಕಪಕ್ಕದಲ್ಲಿರೋ ಡ್ರೈನೇಜ್ ಗಳಿಂದ ನದಿಗೆ ಸೇರಿ ನದಿಯಿಂದ ಸಹ ಸಮುದ್ರಕ್ಕೆ ಸೇರುತ್ತೆ ಅನ್ನೋಷ್ಟು ಯೋಚನೆ ಯಾರಿಗೂ ಬರಲ್ಲ. ಈಗ ಮಳೆ ಬರುವಂತ ಟೈಮಲ್ಲಂತೂ ನೀರು ಕುಚ್ಚಿಕೊಂಡು ಹೋಗಿ ಸಣ್ಣ ಪುಟ್ಟ ತೋಡುಗಳಿಗೆ ಸೇರಿ, ಆ ತೋಡು ನದಿಗೆ ಸೇರಿ ಕೊನೆಗೆ ಅದು ಅಂತಿಮವಾಗಿ ಸೇರೋದು, ಎಲ್ಲಾ ನದಿಗಳು ಸೇರೋದು ಸಮುದ್ರಕ್ಕೆ. ಮತ್ತೊಂದು ನೀವು ಹೇಳಿದ್ರೆ ಮನಸ್ಥಿತಿ ಅಂದ್ರೆ ಖಂಡಿತವಾಗಿ, ಯಾಕಂತ ಹೇಳಿದ್ರೆ ಮನಸ್ಥಿತಿ ಬದಲಾಗಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ, ಬದಲಾಗಿ ಆಗುತ್ತೆ, ಸಮಯ ಬೇಕಾಗುತ್ತೆ, ಮತ್ತೆ ಅದಕ್ಕೆ ಸರಿಯಾದಂತ ಪ್ರೇರಣೆ ಬೇಕು, ಮತ್ತೆ ಅದೊಂದು ಮಾರ್ಗದರ್ಶನ ಬೇಕು. ಯಾಕಂತ ಹೇಳಿದ್ರೆ ನಾನು ಅಲ್ಲಿ ನಿಲ್ಲುವಾಗ ನನ್ಗೆ ಕ್ಲೀನ್ ಆಗಿತ್ತು ತುಂಬಾ, ಆದ್ರೆ ಬೆಳಿಗ್ಗೆ ಎಷ್ಟು ಕ್ಲೀನ್ ಮಾಡಿದ್ರು ಬೆಳಿಗ್ಗೆ ಯಾರಾದ್ರೂ ಒಂದಿಬ್ರು ನಾ ಬರುವಕ್ಕಿಂತ ಮೊದಲು ಅಥವಾ ರಾತ್ರಿ ಯಾರಾದ್ರೂ ಬಂದೊಂದು 2-3 ಜನ ಕಸ ಬಿಸಾಡಿ ಹೋಗ್ತಾರೆ, 1-2-3 ಕಟ್ಟೆ ಇರ್ತದೆ ಅಲ್ಲಿ. ಸೊ ಆವಾಗ ಕೆಲವರು ಜನ ಬಂದು ಬೈಕಲ್ಲಿ ಬಂದು ನನ್ನ ಸೈಡಲ್ಲಿ ನಿಂತು, ನೋಡಿ ನೀವು ನಿಂತಿದ್ದೀರಾ, ನಿನ್ನ 3 ಕಟ್ಟ ಹಾಕಿ ಬಿಟ್ಟು ಹೋಗಿದ್ದಾರೆ ಅಂತ ಹೇಳ್ತಾರೆ. ನೀವು ನಿಂತು ವೇಸ್ಟ್ ಅಲ್ವಾ ಅಂತ. ನಾನು ಇಲ್ಲಿ ನೋಡಿ, ಇಲ್ಲಿ ದಿವಸಕ್ಕೆ 100-200 ಕಟ್ಟೆ ಬೀಳುವಾಗ ನೀವು ಯಾರ ಹತ್ರನೂ ಮಾತಾಡಿಲ್ಲ,
ಕನಿಷ್ಠ ಈಗ 3 ಕಟ್ಟೆ ಬೀಳುವಾಗ ನಿಮ್ಗೆ ಒಂಥರ ಇದಾಗುತ್ತೆ, ಅಂದ್ರೆ ಅಲ್ಲಿ ಕಸ ಬೀಸಿದೆ ಅಂತೇಳಿ ನನ್ನ ಹತ್ರ ಬಂದು ಮಾತಾಡ್ತಿರಲ್ಲ, ಅಂದ್ರೆ ನೀವು ಚೇಂಜ್ ಆಗಿದ್ದೀರಾ ಅಂದ್ರೆ ಖಂಡಿತವಾಗಿ ಚೇಂಜ್ ಆಗೇ ಆಗ್ತದೆ. ಆ 3 ಜನರು ಕೂಡ ಒಂದೊಂದು ಚೇಂಜ್ ಆಗ್ತಾರೆ ಅಂತ ಆಶಾಭಾವನೆ ಖಂಡಿತ ಇದೆ ಅಂತ ಹೇಳಿ. ಅದೊಂದು ಬದಲಾವಣೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಅದೊಂದು ಆ ಒಂದು ತುಡಿತ ಇದೆ ಅಲ್ವಾ, ಇಲ್ಲಿ ಕಸ ಬಿದ್ದಿದೆ ಅಂತ ಹೇಳಿ ಬಂದು ಹೇಳುವ ತುಡಿತ ಇದೆ ಅಲ್ವಾ, ಅದು ಬಹಳಷ್ಟು ಮುಖ್ಯ. ಯಾಕಂದ್ರೆ ಅಂತ ಯಾರಾದ್ರೂ ಹೇಳುವವನು ಬೇಕು ಅಂತ ನಮ್ಮ ಸಮಾಜ ಬಯಸ್ತದೆ ಕೆಲವು ಸಂದರ್ಭದಲ್ಲಿ. ನಾನಾಗಿ ಬದಲಾಗಲಿಕ್ಕೆ ಪ್ರಯತ್ನ ಪಡೋದಿಲ್ಲ. ಎಸ್, ಯಾರಾದ್ರೂ ಬಂದು ಮೇಷ್ಟ್ರು ಪಕ್ಕದಲ್ಲಿ ನಿಂತರೆ ನಾನು ಕಲಿತೇನೆ ಅಂತ. ಎಸ್ 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 ಅಷ್ಟರ ನಿಟ್ಟಿಗೆ ನಾಗರಾಜ್ ಬಜಾಲ್ ಅವರು, ವಾಣಿಶ್ರೀ ಮೇಡಮ್ ಅವರು, ಹಸಿರುದಳ APD ಫೌಂಡೇಶನ್ ನಡೆಸ್ತಾ ಇರುವಂತ ಏನು ನೇತ್ರಾವತಿ ಅದು ನಮ್ಮ ಜವಾಬ್ದಾರಿ ಅನ್ನುವಂಥ ಒಂದು ಅಭಿಯಾನ ಎಸ್ ಒಳ್ಳೆ ರೀತಿಯಲ್ಲಿ ನಡೀತಾ ಉಂಟು. ಖಂಡಿತವಾಗಿಯೂ ಜನ ಅದಕ್ಕೆ ಏನು ಬೆಂಬಲ ಕೊಡಬೇಕಾಗಿದೆ. ಮತ್ತು ಅವರವರ ಊರಿನಲ್ಲಿ ಎಲ್ಲರೂ ಬಂದು ನಾಗರಾಜ್ ಬಜಾಲ್, ವಾಣಿಶ್ರೀ ಮೇಡಮ್ ಅವರು ನಡೆಸ್ತಾ ಇರುವಂಥ ಅಭಿಯಾನದ ಜೊತೆಗೇನೆ ಸೇರಬೇಕಾಗಿಲ್ಲ. ಅವರವರ ಊರಿನಲ್ಲಿರುವಂಥ ಸಣ್ಣ ಸಣ್ಣ ನದಿ ಪಕ್ಕ ನಿಂತರು ಅಲ್ವಾ? ಖಂಡಿತ ಆ ಮಾತು ಬಹಳಷ್ಟು ಸತ್ಯ. ನಮ್ಮ ಉದ್ದೇಶನ ಆಗಿದೆ. ಯಾಕಂದ್ರೆ ಕಸ ಎಲ್ಲಿ ಬಿಸಾಡ್ತಾರೆ, ಹೆಚ್ಚಿನವರು ನಮ್ಗೆ ಫೋನ್ ಮಾಡ್ತಾ ಇದ್ದಾರೆ, ಸರ್ ನಮ್ಮ ಮನೆ ಹತ್ರ ಕಸ ಬಿಸಾಡ್ತಾ ಇದ್ರೆ ಏನ್ ಮಾಡೋದು ಅಂತ ಹೇಳಿ. ನಾನು ಹೇಳ್ತಿದ್ದೆ, ಬಂದು ಹೆಚ್ಚು ಬಲಮಠದಲ್ಲಿ ನನ್ನ ಹತ್ರ ಬಂದು ನೀವು ಇಲ್ಲಿ ಬಂದು ಸ್ವಲ್ಪ ದಿವಸ ನಿಲ್ಲಿ ಅಂತ ಹೇಳಿದೆ. ನೋಡಿ, ನಾನು ಹೇಳಿದೆ, ನಾನು ನನ್ನೊಟ್ಟಿಗೆ ಬಂದು ನಿಲ್ಲಿ ಅಂತ ಹೇಳಲ್ಲ ಯಾರನ್ನ, ನಾನು ಅಲ್ಲಿ ನಿಂತಿದ್ದೇನೆ. ಸೊ ನಿಮ್ಗೆ ಎಲ್ಲಿ ಕಸ ಕಾಂತ, ನೀವು ಒಂದು ದಿವಸ ನಿಲ್ಲಿ, ಅಟ್ಲೀಸ್ಟ್ 1 ವಾರ ನಿಲ್ಲಿ. ನಿಮ್ಮಲ್ಲಿ ಬದಲಾವಣೆ ಆಗುತ್ತೆ, ಬೇರೆಯವ್ರ ಹತ್ರ ಬದಲಾವಣೆ ಆಗಿದ್ರೆ ಸೆಕೆಂಡ್ರಿ, ಹೌದಲ್ವಾ? ಬಟ್ ನಾನು ನಿಂತಾಗ ನನ್ನಲ್ಲಿ ತುಂಬಷ್ಟು ಬದಲಾವಣೆ ಆಗ್ತಾ ಇತ್ತು ಅಲ್ಲಿ. ಯಾಕಂದ್ರೆ ನಾ ಕಸ ಎಷ್ಟು ಅಪಾಯ ಅಂತೇಳಿ ನನ್ಗೂ ಆವಾಗ ನಿಂತ ನಂತರನೇ ಕೆಲವೊಂದು ನೋಡುವಾಗ ಗೊತ್ತಾಗುತ್ತೆ, ಸರಿ ನಾವು ಮಾಡೋದು ಎಷ್ಟು ತಪ್ಪುಗಳಾಗಿರ್ತವೆ, ನಾವು ಕೂಡ ಮೊದಲು ತಪ್ಪು ಮಾಡಿರ್ಬೋದು, ಹೌದಲ್ವಾ? ಗೊತ್ತಿಲ್ಲ ತಪ್ಪು ಮಾಡಿರ್ಬೋದು. ಅಂತದನ್ನ ಯಾರಾದ್ರೂ ಅಲ್ಲಿ ನಿಂತ್ರೆ ಅವ್ರಿಗೆ ಕೂಡ ಒಂದು ರೀತಿ ಅವರಲ್ಲಿ ಬದಲಾವಣೆ ಆಗುತ್ತೆ, ಖಂಡಿತ ಪ್ರೇರಣೆ ಆಗುತ್ತೆ. ಯಾಕಂದ್ರೆ ನಾವೀಗ ನಮ್ಮ ವಿದ್ಯಾರ್ಥಿ ಸಮುದಾಯದಲ್ಲಿ ಸಣ್ಣ ವಿದ್ಯಾರ್ಥಿಗಳು, ಪ್ರೈಮರಿ ಸ್ಕೂಲ್ ಮಕ್ಕಳು ಕೂಡ ನೋಡಿ ಇವತ್ತೊಂದು ಕಸ ಎಸೆಯುವಾಗ ತುಂಬಾ ಆಲೋಚನೆ ಮಾಡ್ತಾರೆ. ಸ್ವಚ್ಛ ಭಾರತ್ ಅಭಿಯಾನದ ನಂತರ ಶಾಲೆಗಳಲ್ಲಿ ಶಿಕ್ಷಕರು ಪದೇ ಪದೇ ಹೇಳಿರುವುದರಿಂದ ಮಕ್ಕಳಿಗೆ ಅದು ಮನೆ ಪರಿವರ್ತನೆ ಆಗಿದೆ. ಸೊ ಹಾಗಾಗಿ ನಿಮ್ಮನ್ನು ನೋಡಿದಾಗ ಕೂಡ ಸಾಕಷ್ಟು ಮಂದಿಗೆ ಅದು ಏನೋ ಒಂದು ಪ್ರೇರಣೆ ಆಗಿರುತ್ತೆ. ಸೊ ಹಾಗಾಗಿ ಎಸ್, ಅವರೇನೋ ಬಲಮಟ್ಟದಲ್ಲಿ ನೀವೇ ಬಂದರೆ ಆಗ್ಬಹುದು. ಕೊಳ್ಳೆದಲ್ಲೆಲ್ಲ ನಿಂತಿದ್ದಾರೆ, 1 ವಾರ ನಿಂತಿದ್ದಾರೆ ಕೆಲವು ಯುವಕರೆಲ್ಲ, ನನಗೆ ಫೋಟೋ ಎಲ್ಲ ಕಳಿಸಿದ್ರು, ಅವರಾಗಿ ನಿಂತು ಸ್ವಲ್ಪ ಚೇಂಜಸ್ ಪ್ರೇರಣೆಗೆ ಕಾರಣ ಆಗುತ್ತೆ. ಆಗಲೇಬೇಕು. ಇಲ್ಲವಾದ್ರೆ ನಮ್ಮ ಸಮುದ್ರ ಒಂದ್ ದಿವಸ ಭಾರಿ ದೊಡ್ಡ ಏನೋ ಡಂಪಿಂಗ್ ಯಾರ್ಡ್ ಆಗಿ ಪ್ಲಾಸ್ಟಿಕ್ನ ಗುಡ್ಡವಾಗಿ ಆಗುವಂತ ದಿನ ಬರುತ್ತೆ. ಯಾಕಂದ್ರೆ ನಮ್ಮ ದಿನ ಬಳಕೆಯ ಎಲ್ಲಾ ವಸ್ತುಗಳು ಇವತ್ತು ಪ್ಲಾಸ್ಟಿಕ್ ಅದನ್ನು ವಿಲೇವಾರಿ ಮಾಡೋ ಬಗ್ಗೆ ಕೂಡ ನಮ್ಮಲ್ಲಿ ಕೂಡ ತುಂಬಾ ಗೊಂದಲಗಳು, ಎಲ್ಲಿ ಮಾಡೋದು, ಏನ್ ಮಾಡೋದು ಅದೆಲ್ಲ ಇರುತ್ತೆ. ಒಂದಷ್ಟು ಜನರ ಮನೆ ಮುಂದೆ ವಾರ್ಡ್ನ ಪಕ್ಕ ಕಸ ಏನೋ ಪಿಕ್ ಮಾಡುವಂತ ವ್ಯಾನ್ಗಳು ಬರಬಹುದು. ಸೊ ಉಳಿದವರು ಸ್ವಲ್ಪ ಆಲಸ್ಯದಿಂದಾಗಿ ಸುಲಭ ದಾರಿಯನ್ನು ಕಂಡುಹುಡುಕಿರ್ತಾರೆ. ಬಟ್ ನಿಮ್ಮಂತವರ ಈ ಒಂದು ಪ್ರೇರಣೆ ಮತ್ತೆ ಬದ್ಧತೆ, ಕಮಿಟ್ಮೆಂಟ್, ಅದು ಖಂಡಿತವಾಗಿಯೂ ಒಟ್ಟು ನಾಗರಿಕ ಸಮಾಜಕ್ಕೆ ಅದೊಂದು ಪ್ರೇರಣೆ ಆಗಬೇಕಾದ ವಿಚಾರ ಮತ್ತು ಒಂದು ಬದಲಾವಣೆಗೆ ಅದೊಂದು ದಾರಿ ಆಗಲಿ ಅದು. ಎಸ್, ಏನೇ ಈಗ ಮತ್ತೆ ಏನು ಕೊರೋನಾದ ಸಂದರ್ಭದಲ್ಲಿ ನೀವು ಮಾಡ್ತಾ ಇರುವಂತ ಕೆಲಸಗಳು, ನಿಮ್ಮ ಹಸಿರು ದಳ ಮತ್ತು APD ಫೌಂಡೇಶನ್, ಅದರ ಬಗ್ಗೆ ಒಂದಷ್ಟು ಮಾತಾಡೋಣ. ನಾನು ಒಂದಷ್ಟು ಕ್ಲಿಪ್ಪಿಂಗ್ಸ್ ಅನ್ನು ಕೂಡ ಈಗ ಇಲ್ಲಿ ನೋಡಬೇಕಾಗಿದೆ. ಎಸ್, ನದಿ ಉಳಿಸುವ ಜೊತೆಗೇನೆ ಈ ಕೊರೋನಾ ಅಥವಾ ಈ ಲಾಕ್ಡೌನ್ ಬಂದ ನಂತರ, ಅಂದ್ರೆ ಕೊರೋನಾದ 2ನೇ ವೇವ್ ಸಂದರ್ಭದಲ್ಲಿ ಮತ್ತು ಈ ಲಾಕ್ಡೌನ್ ಘೋಷಣೆ ಆದ ನಂತರ ಜನರ ಕಷ್ಟಕ್ಕೆ ಸ್ಪಂದಿಸುವಂತ ಕೆಲಸವನ್ನು ಕೂಡ ನಾಗರಾಜ್ ಬಜಾಲ್ ಅವರು, ವಾಣಿಶ್ರೀ ಅವರು ಮತ್ತು ಅವರ ಟೋಟಲ್ ತಂಡ ನಡೆಸ್ತಾ ಉಂಟು. ಅದು ಬೇರೆ ರೀತಿಯ ಅದು ಕಿಟ್ ಕೊಡುವಂಥದ್ದು, ಆಹಾರದ ಕಿಟ್ ಕೊಡುವಂಥದ್ದು, ಅಥವಾ ಸ್ವಚ್ಛತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಅಥವಾ ವೈದ್ಯಕೀಯ ನೆರವು ನೀಡುವ ನಿಟ್ಟಿನಲ್ಲಿ ಬೇಕಾದಂಥ ಕೋಆರ್ಡಿನೇಷನ್ ಮಾಡುವಂಥ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಒಂದಷ್ಟು ವಿಡಿಯೋ ಮತ್ತು ಕೆಲವು ಫೋಟೋಗಳಿದೆ. ನಾನೊಮ್ಮೆ ಅದನ್ನು ಗ್ಲಾನ್ಸ್ ಮಾಡೋಣ, ಅದನ್ನೊಮ್ಮೆ ನೋಡಿಕೊಂಡು ಬರೋಣ. ಆಮೇಲೆ ನಾನು ನಾಗರಾಜ್ ಮತ್ತು ಅವರ ಟೀಮ್ ಯಾವ ರೀತಿ ಕೆಲಸ ಮಾಡ್ತಾ ಉಂಟು ಅಂತ ಅನ್ನೋದನ್ನು ಮಾತಾಡೋಣ. ಇದು ಮೊದಲ ಫೋಟೋ ನೇತ್ರಾವತಿ ನದಿ ಪಕ್ಕ ಇರಬೇಕು. ಇದು ಮಸ್ಕಿಟೋ ನೆಟ್ ಕೊಡುವಂತದ, ಡೆಂಗ್ಯೂ ಮತ್ತು ಮಲೇರಿಯಾ ಏನೋ ಮುನ್ನೆಚ್ಚರಿಕೆ ವಹಿಸುವ ಸಲುವಾಗಿ ಸೊಳ್ಳೆ ಪರದೆಯನ್ನು ವಿತರಣೆ ಮಾಡುವಂತದ್ದು. ಇದು ಬಹುಶಃ ಫುಡ್ ಕಿಟ್ ಇರಬಹುದು. ಎಲ್ಲಿ ಇದು ಬ್ಯಾಂಗ್ಳೂರಲ್ಲಿ. ನಿಮ್ಮ ಫೌಂಡೇಶನ್ ವತಿಯಿಂದ ಬೆಂಗಳೂರಲ್ಲಿ ನಡೆದಿರುವಂತಹ ಕಾರ್ಯಕ್ರಮ. ಮಂಗಳೂರಲ್ಲಿ ಕೂಡ ನಾವು ತುಂಬಾ ಮನೆಗೆ ಕಿಟ್ ಎಲ್ಲ ಕೊಟ್ಟಿದ್ದೇವೆ. ಇದೆಲ್ಲ ಮಂಗಳೂರಿನಲ್ಲಿ ನಡೆದಿರುವಂತಹ ವಿತರಣೆಗಳು.
ನಮಗೆ ಸ್ವಂತ ಸೆಂಟ್ ಎಲೋಸಿಯಸ್ ಕಾಲೇಜಿನವರು ಕಿಟ್ಗಳನ್ನು ಕೂಡ ಎಲ್ಲ ಇದು ಮಾಡಿದರು, ಅವ್ರು ಕೂಡ ತುಂಬಾ ಸಹಾಯ ಮಾಡಿದರು ಅದಕ್ಕೆ. ಸೆಂಟ್ ಅಲೋಸಿಯಸ್ ಕಾಲೇಜಿನವರು ಕೂಡ ನಿಮ್ಮ ಈ ಒಂದು ಕಾರ್ಯದಲ್ಲಿ ಸಹಕರಿಸಿದ್ದಾರೆ. ಇದು ಬಹುಶಃ ಸ್ಯಾನಿಟೈಸೇಷನ್ ಮಾಡ್ತಾ ಇದ್ದೀರಿ. ಹೌದೌದು. ಪಾಸಿಟಿವ್ ಬಂದಿದ್ದ ಪೇಷಂಟ್ ಅವ್ರದ್ದು ಮನೆದು ಕ್ಲಿಯರ್ ಆದ್ಮೇಲೆ ಒಂದ್ಸತಿ ಹೋಗಿ ನಾವು ಸ್ಯಾನಿಟೈಸ್ ಮಾಡಿ ಬರ್ತೇವೆ, ಅದು ಮತ್ತೆ ಇನ್ಫೆಕ್ಷನ್ಸ್ ಏನು ಇರಬಾರ್ದು. ಊಟದ ವ್ಯವಸ್ಥೆ ಮಾಡಿದ್ವಿ ನಾವು. ಬೀರೂರು ಕುಡ್ಲ ಇವರು ನಮಗೆ ಸಹಕಾರ ಇದಕ್ಕೆ. ಇದೆಲ್ಲಿ ಮಾಡಿದ್ರಿ ನಾಗರಾಜ್ ಅವರೇ? ಇದು ನಾವು ಇಲ್ಲಿ ಪಚ್ಚನಾಡಿ ಹತ್ರ ಅಲ್ಲಿ ಊಟೋಪಚಾರದ ವ್ಯವಸ್ಥೆ ಪಚ್ಚನಾಡಿ ಸಮೀಪ. ಅದೇ ಅದೇ. ಈಗ ಈ ಒಂದು ಲಾಕ್ಡೌನ್ ಟೈಮಲ್ಲಿ ಮಂಗಳೂರು ಬೇರೆ ಬೇರೆ ಕಡೆಯಲ್ಲಿ ಮಾಡಿದ್ದೇವೆ. ಒಟ್ಟು ನಾನು ಒಂದು ಸಣ್ಣ ಬ್ರೇಕ್ ತಗೊಳ್ತೇನೆ. ಬ್ರೇಕ್ ನಂತರ ಈ ಒಂದು ಹಸಿರು ದಳ ಮತ್ತು APD ಸಂಸ್ಥೆಯವರು ಈ ಒಂದು ಕೊರೋನಾದ ಕಷ್ಟ ಕಾಲದಲ್ಲಿ ಜೊತೆಗೆ ಲಾಕ್ಡೌನ್ನ ಈ ಒಂದು ಸಂಕಷ್ಟದ ಕಾಲದಲ್ಲಿ ಯಾವ ರೀತಿಯ ಕೆಲಸಗಳನ್ನು, ಯಾವ ರೀತಿಯ ಸೇವೆಗಳನ್ನು ಮಾತಾಡ್ತಾರೆ ಅನ್ನೋದನ್ನು ನಾವು ಮಾತಾಡೋಣ. ಈಗ ಒಂದು ಸಣ್ಣ ಬ್ರೇಕ್. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, Nippon Paint, Asia's real #1 paint. SDM ಕಾಲೇಜು ಉಜಿರೆ.
ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, Nippon Paint, Asia's real number one paint. ಎಸ್ಡಿಎಂ ಕಾಲೇಜು ಉಜಿರೆ. ಎಸ್, ಕೊರೋನಾ ಬಿ ಪಾಸಿಟಿವ್ ಈ ಒಂದು ಸಂಕಷ್ಟ ಕಾಲದಲ್ಲಿ ಧನಾತ್ಮಕವಾಗಿ ತುಂಬ ಪಾಸಿಟಿವ್ ಆಗಿ ಕೆಲಸ ಮಾಡ್ತಾ ಇರುವಂಥ, ಸೇವೆ ಮಾಡ್ತಾ ಇರುವಂಥ ಸಂಘ ಸಂಸ್ಥೆಗಳನ್ನು ನಾವು ಮಾತಾಡ್ತಾ ಇದ್ದೇವೆ. ಸೊ ಇವತ್ತಿನ ಈ ದಿನ ನಮ್ಮ ಜೊತೆಗೆ ಮಂಗಳೂರಿನ ಹಸಿರು ದಳ ಮತ್ತು APD ಫೌಂಡೇಶನ್ನ ಕಾರ್ಯಕರ್ತರಿದ್ದಾರೆ. ನಾಗರಾಜ್ ಬಜಾಲ್ ಅವರು ಮತ್ತು ವಾಣಿಶ್ರೀ ಬಿಆರ್ ಅವರು ಈಗಾಗಲೇ ಈ ಒಂದು ನಗರದಲ್ಲಿ ಮಾಡ್ತಾ ಇರುವಂಥ ಕೋವಿಡ್ ರಿಲೇಟೆಡ್ ಕೆಲಸಗಳ ಬಗ್ಗೆ ನಾವು ಒಂದಷ್ಟು ವಿಡಿಯೋ ಮತ್ತು ಅವರ ಫೋಟೋ ಇವನ್ನು ನೋಡಿದೆವು. ಅದಕ್ಕಿಂತ ಮೊದಲು ಈ ಎರಡು ಸಂಘಟನೆಯವರು ನೇತ್ರಾವತಿಯ ನದಿಯ ಏನು ಮಾಲಿನ್ಯವನ್ನು ಅಥವಾ ಮಾಲಿನ್ಯದ ಬಗ್ಗೆ ಜಾಗೃತಿ ಮೂಡಿಸುವಂಥ ಯಾವೆಲ್ಲ ಕೆಲಸಗಳನ್ನು ಮಾಡಿದ್ದಾರೆ ಅನ್ನೋದನ್ನು ಅವರ ಜೊತೆಗೆ ನಾವು ಮಾತುಕತೆ ನಡೆಸಿದೆವು. ಎಸ್, ಈ ಕೊರೋನಾದ ಸಂಕಷ್ಟ ಕಾಲದಲ್ಲಿ ಮತ್ತು ಈ ಲಾಕ್ಡೌನ್ನ ಈ ಒಂದು ಕಷ್ಟ ಕಾಲದಲ್ಲಿ ಈ ಎರಡೂ ಸಂಸ್ಥೆಗಳು ಹಸಿರು ದಳ ಮತ್ತು APD ಯಾವ ರೀತಿಯಾಗಿ ಜನರ ನಡುವೆ ನಿಂತು ಕೆಲಸ ಮಾಡ್ತಾ ಉಂಟು, ಜನರ ಕಷ್ಟಕ್ಕೆ ಯಾವ ರೀತಿ ನೆರವಾಗ್ತಾ ಉಂಟು ಮತ್ತು ಯಾವ ರೀತಿಯ ಧೈರ್ಯ, ಆತ್ಮಸ್ಥೈರ್ಯವನ್ನು ಜನರ ನಡುವೆ ಅವರು ಮೂಡಿಸ್ತಾ ಇದ್ದಾರೆ. ಅದು ಕೂಡ ಕೋವಿಡ್ ಪಾಸಿಟಿವ್ ಬಂದಿರುವಂಥ ಏನು ಜನ ಇದ್ದಾರೆ ಅಥವಾ ಮನೆಗಳಿದ್ದಾವೆ, ಅಂಥವರ ಮನೆಗೆ ಹೋಗಿ ಅವರು ಯಾವ ರೀತಿಯ ಕೆಲಸ ಕಾರ್ಯಗಳನ್ನು ಸೇವೆಯನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವು ಈಗ ಮಾತಾಡಬೇಕಾಗಿದೆ. ಇದು ನಾಗರಾಜ್ ಬಜಾಲ್, ಈಗ ಈ ನಿಮ್ಮ ಹಸಿರು ದಳ ಅನ್ನುವ ಈ ಸಂಸ್ಥೆ ಇದೆಯಲ್ಲ, ಅದು ಎಲ್ಲೆಲ್ಲಿ ಯಾವ ವ್ಯಾಪ್ತಿಯಲ್ಲಿ ಅದು ಕೆಲಸ ಮಾಡ್ತಾ ಉಂಟು? ಹಸಿರು ದಳ ಸಂಸ್ಥೆ ಸುಮಾರು ಒಂದು 10 ವರ್ಷದ ಹಿಂದೆ ಆರಂಭವಾದಂಥ ಸಂಸ್ಥೆ. ಸೊ ಇದರ ಕೇಂದ್ರ ಇದು ಬೆಂಗಳೂರಲ್ಲಿರೋದು. ಬೆಂಗಳೂರು, ಅಲ್ಲಿಂದ ಮೈಸೂರು, ತುಮಕೂರು, ಚಿತ್ರದುರ್ಗ, ಹುಬ್ಬಳ್ಳಿ, ಧಾರವಾಡ, ಮಂಗಳೂರು, ಹಾಗೆ ಬೇರೆ ಬೇರೆ ಕಡೆಯಲ್ಲಿ ಇದೆ. ರಾಜ್ಯದ ಬೇರೆ ಬೇರೆ ಜಾಗಗಳಲ್ಲಿ ನಾವು ಕೆಲಸ ಮಾಡ್ತಿದ್ದೇವೆ. ಅದರೊಟ್ಟಿಗೆ ಆಂಧ್ರ ಪ್ರದೇಶ, ತಮಿಳುನಾಡು, ಮುಂಬೈ ಇಲ್ಲಿ ಕೂಡ ನಾವು ಕೆಲಸ ಮಾಡ್ತಿದ್ದೇವೆ. ನಮ್ಮದು ಹಸಿರು ದಳದ ಮುಖ್ಯ ಕೆಲಸ ಏನಂದ್ರೆ, ಉದ್ದೇಶ ಏನಂತ ಹೇಳಿದ್ರೆ, ನಾವು ಅಂದ್ರೆ ಒಂದು ಈ ವೇಸ್ಟ್ ಪಿಕ್ಕರ್ಸ್ ಏನ್ ಹೇಳ್ತೇವೆ ಅಂದ್ರೆ ಚಿಂದಿ ಕಸ ಆಯುವವರು. ಯಾಕೆಂತ ಹೇಳಿದ್ರೆ ಈ ಸಮಾಜದಲ್ಲಿ ಬಹಳ ಒಂದು ಕಟ್ಟ ಕಡೆಯಲ್ಲಿರುವಂತ ಒಂದು ಸಮುದಾಯ ಅಂತ ಹೇಳಿದ್ರೆ ಅದು ಕಸ ಆಯುವವರು, ಕಸ ಹಾಕಿಕೊಂಡು ಬರುವವರು ನೋಡಿರ್ಬೋದು. ನಮ್ಮ ರಸ್ತೆ ಬದಿಗಳಲ್ಲಿ ಜೋಳಿಗೆ ಹಾಕೊಂಡು ಒಂದು ಹೋಗುವಂತವರು. ಸೊ ಇವರು ಇಡೀ ಸಮಾಜದ ಒಂದು ನಿರ್ಲಕ್ಷ್ಯಕ್ಕೊಳಗಾದವರಂತ ಒಂದು ಸಮುದಾಯ. ಇವರಿಗೆ ಯಾವ ರೀತಿಯ ಒಂದು ಸಹಕಾರ ಆಗ್ಲಿ ಅಥವಾ ಪ್ರೋತ್ಸಾಹ ಆಗ್ಲಿ ಯಾರು ಕೂಡ ಸಿಗ್ಲಿಲ್ಲ. ಅವರನ್ನು ಪ್ರೀತಿಯಿಂದ ಮಾತನಾಡಿಸುವವರೇ ಇಲ್ಲ. ಯಾಕಂದ್ರೆ ಅವರನ್ನ ಎಲ್ಲಿವರೆಗೆ ಅಂತ ಹೇಳಿದ್ರೆ, ಮೊದಲೆಲ್ಲ ಮನೆಗೆಲ್ಲ ಬಂದ್ರೆ ಕಳ್ಳರು ಅಂತೇಳಿ ಹೊಡೆದವರು ಎಷ್ಟೋ ಜನ ಪೆಟ್ಟು ತಿಂದವರು ಇದ್ದಾರೆ. ಪೊಲೀಸ್ನವರಿಂದ ದೌರ್ಜನ್ಯಕ್ಕೊಳಗಾದವರು ಕೂಡ ಇದ್ದಾರೆ. ರೋಡ್ ಸೈಡ್ ಅಂದ್ರೆ ಮನೆ ಇಲ್ಲ, ಎಲ್ಲಿಯಾದ್ರೂ ರಸ್ತೆ ಬದಿಯಲ್ಲಿ ಮಲಗಿರ್ತಾರೆ, ಯಾರೋ ಬ್ರಿಡ್ಜ್ ಅಡಿಯಲ್ಲಿ ಮಲಗಿರ್ತಾರೆ. ಸೊ ಆ ರೀತಿಯಲ್ಲಿ ಅವರನ್ನ ಕಳ್ಳರಂತ ಬಿಂಬಿಸಿ ಎಷ್ಟೋ ಇದು ಕೂಡ ಆಗಿಂತ ಘಟನೆಗಳು ಕೂಡ ನಡೆದಿದೆ. ಆಗ ಹಸಿರು ದಳ ಅಂಥವರ ಮಧ್ಯದಲ್ಲಿ ಕೆಲಸ ಮಾಡ್ತಿರೋದು. ಅಂದ್ರೆ ಅವರಿಗೆ ಸಾಮಾಜಿಕ ಭದ್ರತೆಯನ್ನು ಒದಗಿಸೋದಾಗ್ಲಿ, ಸಮಾಜದಲ್ಲಿರುವಂಥ ಅತ್ಯಂತ ಕಡೆಯ ವ್ಯಕ್ತಿಯ ಅಥವಾ ಜನರ ಪರವಾಗಿ ನೀವು ಕೆಲಸ ಮಾಡ್ತಾ ಇದ್ದೀರಿ. ಅಂದ್ರೆ ಅವರಿಗೆ ಸಾಮಾಜಿಕ ಭದ್ರತೆ ಕೊಡೋದಾಗ್ಲಿ, ಅಂದ್ರೆ ಅವರಿಗೆ ಸರ್ಕಾರದ ಸೌಲಭ್ಯಗಳನ್ನು ಒದಗಿಸಿಕೊಡುವಲ್ಲಿ ನಾವು ಬಹಳಷ್ಟು ಪ್ರಯತ್ನ ಮಾಡ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಅವರಿಗೆ ಸರ್ಕಾರದ ಏನ್ ಸವಲತ್ತು ಬಂದ್ರೂ ಕೂಡ ಅವ್ರಿಗೆ ಕೂಡ ಗೊತ್ತಿರ್ಲಿಕ್ಕಿಲ್ಲ ಅದು ಏನಿದೆ ಅಂತ. ಬಹುತೇಕ ಮಂದಿಯಲ್ಲಿ ಅವರಲ್ಲಿ ರೇಷನ್ ಕಾರ್ಡ್ಗಳೇ ಇಲ್ಲ, ರೇಷನ್ ಕಾರ್ಡ್ ಇಲ್ಲ, ಆಧಾರ್ ಕಾರ್ಡ್ಗಳು ಕೂಡ ಇರೋದಿಲ್ಲ. ಇಲ್ಲ, ಇಲ್ಲಿವರೆಗೂ ಕೂಡ ಕೆಲವರಲ್ಲಿಲ್ಲ. ನಾವೊಂದು 2 ವರ್ಷದಿಂದ ಸತತವಾಗಿ ಅವರೊಟ್ಟಿಗೆ ಕೆಲಸ ಮಾಡಿ, ನೀವು ಬೆಂಗಳೂರಿನಲ್ಲಿ ಅಥವಾ ಇಲ್ಲಿ ಎಲ್ಲ ನಮ್ಮ ಕರ್ನಾಟಕದ ಎಲ್ಲಾ ಕ್ಷೇತ್ರದಲ್ಲಿ ಅವರೊಟ್ಟಿಗೆ ಕೆಲಸ ಮಾಡಿ ಈಗ ತುಂಬಾ ಜನರಿಗೆ ಈಗ ಆಧಾರ್ ಕಾರ್ಡ್ ಮಾಡಿಸಿದ್ದೇವೆ, ಅವರಿಗೆ ರೇಷನ್ ಕಾರ್ಡ್ ಮಾಡಿಸಿದ್ದೇವೆ, ಪ್ಯಾನ್ ಕಾರ್ಡ್ ಮಾಡಿಸಿದ್ದೇವೆ. ಈ ರೀತಿಯ ಒಂದು ಬೇರೆ ಬೇರೆ ರೀತಿಯ ಅವರಿಗೆ ಸಾಮಾಜಿಕ ಕೆಲಸ ಮಾಡ್ತಾ ಇದ್ದಾರೆ. ಇದು ಮೇಡಮ್ ಈ APD ಫೌಂಡೇಶನ್ ಏನೆಲ್ಲ ಕೆಲಸ ಮಾಡ್ತಾ ಉಂಟು, ಏನು ಅದರ ಆಶಯಗಳು? ನಾವು APD ಫೌಂಡೇಶನ್ ಹೆಸರಲ್ಲಿದೆ, ಆಂಟಿ ಪೊಲ್ಯೂಷನ್ ಡ್ರೈವ್ ಫೌಂಡೇಶನ್. ಸೊ ಪೊಲ್ಯೂಷನ್ ಡ್ರೈವ್ ಫೌಂಡೇಶನ್. ಸೊ ನಾವೆಲ್ಲರೂ ಸಹ ಎಷ್ಟು ಈಗ ಅಡ್ವಾನ್ಸ್ ಲೈಫಲ್ಲಿ ಇದೀವಿ ಅಂತಂದ್ರೆ, ನಮ್ಮ ಕೆಲಸ ಆಯ್ತು, ನಾವಾಯ್ತು, ನಮ್ಮ ಮನೆ ಆಯ್ತು, ನಾನು ಸೇಫ್ ಇದ್ದೀನಿ ಅಷ್ಟೇ. ಬಟ್ ನಮ್ಮ ಪರಿಸರದಲ್ಲಿ ಏನಾಗ್ತಾ ಇದೆ, ಎಷ್ಟು ಪೊಲ್ಯೂಷನ್ ಆಗ್ತಿದೆ, ನಾವೆಂತ ವಾತಾವರಣದಲ್ಲಿ ಇದೆಯೋ ಒಂದು ಲೈಕ್ ಕನಿಷ್ಠ ಒಂದು ಮಾಹಿತಿ ಸಹ ಜನದಲ್ಲಿಲ್ಲ. ಸೊ ನಮ್ಮದು ಮೇನ್ ಇದು ಆರ್ಗನೈಸೇಷನ್ ಸೆಟಪ್ ಆಗುವಾಗ ನಮ್ದೊಂದು ಮೇನ್ ಫೋಕಸ್ ಇದೆ ಅಂದ್ರೆ ಜನದಲ್ಲಿ ಅರಿವು ಮೂಡಿಸೋದು. ಏನಾಗ್ತಾ ಇದೆ ನಮ್ಮ ಪರಿಸರದಲ್ಲಿ, ಒಂದು ಕಸದಿಂದ ನಮಗೆ ಆಗ್ತಿರೋ ತೊಂದರೆ ಇರ್ಬೋದು, ಇಲ್ಲ ನಮ್ದು ವೆಹಿಕಲ್ ಇಂದ ಇರ್ಬೋದು, ತುಂಬಾ ಏನೇನೆಲ್ಲ ತೊಂದರೆ ಆಗ್ತಿದೆ ಅನ್ನೋದ್ರ ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ. ನಾವು ನಿಮ್ಮ ಕೆಲಸದ ವ್ಯಾಪ್ತಿ ಎಲ್ಲಿಂದ ಎಲ್ಲಿ? ನಮ್ದು ಮಂಗಳೂರು ವ್ಯಾಪ್ತಿಯಲ್ಲಿ ನಾವು ಕೆಲಸ ಮಾಡ್ತಿರೋದು. ಸೊ ನಾವ್ ಹೇಗಂದ್ರೆ ಬೆಂಗಳೂರಲ್ಲಿ ಸಹ ನಾವು ಕೆಲಸ ಮಾಡಿದ್ದೇವೆ. ಸೊ PFT ಟೆಸ್ಟ್ ಮಾಡಿದ್ವಿ, ಅಂದ್ರೆ ಪಲ್ಮನರಿ ಫಂಕ್ಷನ್ ಟೆಸ್ಟ್. ಈಗ ಮಂಗಳೂರಲ್ಲಿ ನಿಮಗೆ ಗೊತ್ತಿರ್ಬೋದು, ಇಲ್ಲಿ ಇಂಡಸ್ಟ್ರೀಸ್ ಜಾಸ್ತಿ ಇಲ್ಲ, ಜಾಸ್ತಿ ಇರೋದೆಲ್ಲ ವೆಹಿಕಲ್ ಪೊಲ್ಯೂಷನ್ ಇಂದಾನೇ ಆಗೋದು. ಸೊ ಅದರಿಂದ ನಮಗೆ ಎಷ್ಟು ಹಾನಿ ಆಗ್ತಾ ಇದೆ. ಸೊ ಅದ್ರ ಬಗ್ಗೆ ನಾವು ಟ್ರಾಫಿಕ್ ಪೊಲೀಸ್ ಅವ್ರ ಜೊತೆ ಮತ್ತೆ ನಮ್ದು ಸ್ಟೂಡೆಂಟ್ಸ್ ಅವರೊತ್ತಿಗೆ ಅವ್ರದೆಲ್ಲ ಒಂದು ಪಲ್ಮನರಿ ಫಂಕ್ಷನ್ ಟೆಸ್ಟ್, ನಮ್ದು ಲಂಗ್ ಕೆಪಾಸಿಟಿ ಏನು, ಸೊ ಅದರಿಂದ ಎಷ್ಟು ಪರ್ಸೆಂಟೇಜ್
ಅಲ್ಲಿ ಎಫೆಕ್ಟ್ ಆಗಿದೆ. ಸೊ ಇದ್ರ ಬಗ್ಗೆ ಸತತವಾಗಿ ನಾವು ಪ್ರತಿ ವರ್ಷ ನಾವು ಚೆಕ್ ಮಾಡ್ಕೊಂಡ ಬರ್ತಿದ್ದೀವಿ. ಅದು ಬಿಟ್ಟು ಅವೇರ್ನೆಸ್, IC ಆಕ್ಟಿವಿಟೀಸ್, ಇನ್ಫಾರ್ಮೇಷನ್ ಎಜುಕೇಷನ್ ಕಮ್ಯುನಿಕೇಷನ್. ಸೊ ಸ್ಕೂಲ್ಸ್ ಅಲ್ಲಿ, ಕಾಲೇಜಸ್ ಅಲ್ಲಿ, ಮತ್ತೆ ನಮ್ದು ದೊಡ್ಡ ದೊಡ್ಡ ಅಫಿಷಿಯಲ್ಸ್ ಅವ್ರಿಗೆ ಹೇಳ್ತಾರೆ, ಅವರೆಲ್ಲ ರೂಲ್ಸ್ ರೆಗ್ಯುಲೇಷನ್ಸ್ ತರ್ತಾರೆ, ಬಟ್ ಅವರೇ ಫಾಲೋ ಮಾಡಲ್ಲ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್. ಸೊ ಹಾಗೆ ಅವರಿಗೆ ಅದನ್ನ ಅರಿವು ಮೂಡಿಸೋದು. ಈಗ ನಮ್ದು ಕಾರ್ಪೊರೇಷನ್ಸ್ ಎಷ್ಟು ರೂಲ್ಸ್ ರೆಗ್ಯುಲೇಷನ್ಸ್ ತರ್ತಾರೆ, ಇದು ಮಾಡಬೇಕು, ಅದು ಮಾಡಬೇಕು, ಯಾವತ್ತು ಒಣ ಕಸ ಕೊಡಬೇಕು, ಯಾವತ್ತು ಹಸಿ ಕಸ ಕೊಡಬೇಕು ಅಂತ. ಬಟ್ ಕೇಳಿದಾಗ ಯಾರಿಗೆ ಸಹ ಗೊತ್ತಿರ, ನಮ್ಮನೆಯಿಂದ ಕಸ ಹೋಯ್ತಷ್ಟೇ. ಸೊ ಅಂತ ಒಂದು ಏನ್ ಗ್ಯಾಪ್ ಇದೆ, ರೂಲ್ಸ್ ರೆಗ್ಯುಲೇಷನ್ಸ್ ಇಂಪೋಸ್ ಆಗಿರೋದು, ಜನ ಫಾಲೋ ಮಾಡೋದು, ಆ ಗ್ಯಾಪ್ನೇ ಸಹ ನಾವು ಕವರ್ ಮಾಡ್ತೀವಿ. ಮತ್ತೆ ಕಳೆದ 3 ವರ್ಷದಿಂದ ನಾವು ಪ್ರತಿ ಮನೆಗೆ ಶೌಚಾಲಯ ಅಂತ ಒಂದು ಪ್ರೋಗ್ರಾಮ್ ಮಾಡ್ತಾ ಇದೀವಿ. ಸೊ ಅದರಲ್ಲಿ ಯಾರು ಬಿಲೋ ಪಾವರ್ಟಿ ಲೈನ್ ಇರ್ತಾರೆ, ಯಾರ ಹತ್ರ BPL ಕಾರ್ಡ್ ಇರುತ್ತೆ, ಮನೇಲಿ ಹೆಣ್ಮಕ್ಳು ಮತ್ತೆ ಚಿಕ್ಕ ಮಕ್ಳು ಜಾಸ್ತಿ ಇರ್ತಾರೆ, ಅವರಿಗೆಲ್ಲ ಉಚಿತವಾಗಿ ನಾವು ಒಂದು ಟಾಯ್ಲೆಟ್ ನಿರ್ಮಾಣ ಮಾಡಿ ಕೊಡ್ತೇವೆ. ಸೊ ಈಗಾಗಲೇ ನಾವು ಒಂದು 12 ಟಾಯ್ಲೆಟ್ ನಿರ್ಮಾಣ ಮಾಡಿಕೊಟ್ಟಿದ್ದೀವಿ. ಇದು ಟೋಟಲ್ ದಕ್ಷಿಣ ಕನ್ನಡದಲ್ಲಿ ಮಾಡಿದ್ದೀವಿ, ಮಂಗಳೂರು ಮಾತ್ರ ಅಲ್ಲ. ಸೊ ನಮಗೆ ಎಷ್ಟೋ ಪಂಚಾಯತ್ ಕಡೆಯಿಂದನೂ ಲೆಟರ್ಸ್ ಬಂದಿದೆ, ಇಲ್ಲಿ ನಮ್ಮ ಜನಕ್ಕೆ ಇಷ್ಟು ಜನಕ್ಕಿಲ್ಲ. ಯಾಕಂದ್ರೆ ನಿಮಗೆ ಗೊತ್ತಿರ್ಬೋದು, ಗವರ್ಮೆಂಟ್ ಇಂದ ಸವಲತ್ತು ಬರ್ಬೇಕಂದ್ರೆ ಅವ್ರು ಕೊಟ್ಟಿರೋ ಲಿಸ್ಟ್ ಅಲ್ಲಿ ಇರೋ ಅಷ್ಟು ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದ್ರೆ ಮಾತ್ರ ಸಿಗುತ್ತೆ. ಒಂದಿಲ್ಲ ಅಂದ್ರೂ ಸಹ ಸಿಗಲ್ಲ. ಕೆಲವೊಮ್ಮೆ ಇವರು ಯಾವ ತರ ಪರಿಸ್ಥಿತಿಯಲ್ಲಿ ಇರ್ತಾರೆ ಅಂದ್ರೆ, ಅವ್ರು ಅದನ್ನ ಮಾಡಿಸ್ಕೊಳ್ಳುವಂಥದ್ದು ಒಂದು ಅವರಿಗೆ ಪರಿಸ್ಥಿತಿ ಇರಲ್ಲ ಅವರಿಗೆ. ಸೊ ಅಂತವ್ರನ್ನೆಲ್ಲ ನಾವು ಹೋಗಿ ಫೀಲ್ಡ್ ಅಲ್ಲಿ ಐಡೆಂಟಿಫೈ ಮಾಡಿ ಯಾರಿಗೆ ಅತ್ಯಗತ್ಯ ಇದೆ ಅವರಿಗೆಲ್ಲ ಟಾಯ್ಲೆಟ್ಸ್ ನಿರ್ಮಾಣ ಸಹ ಮಾಡಿ ಕೊಡ್ತಾ ಇದೀವಿ. ಮಂಗಳೂರು ಸಿಟಿ ಒಳಗಡೆನೆ ಒಂದು 4 ಮಾಡಿದೀವಿ ಅಂದ್ರೆ ನೀವು ನಂಬಲ್ಲ. ಈಗ ಮಂಗಳೂರು ನಗರದ ಒಳಗೇನೆ, ನಗರ ವ್ಯಾಪ್ತಿಯ ಒಳಗಡೆನೆ 4 ಮನೆಗಳಿಗೆ ಶೌಚಾಲಯವನ್ನು ಕಟ್ಟಿಕೊಟ್ಟಿದ್ದೀರಿ. ಸೊ ಇಟ್ ಮೀನ್ಸ್ ಅಂದ್ರೆ ಮಂಗಳೂರು ನಗರದಲ್ಲೂ ಕೂಡ ಶೌಚಾಲಯ ಇಲ್ಲದಂತ ಮನೆಗಳಿತ್ತು, ಇದೆ, ಈಗ ಸಹ ಇದೆ, ಈಗ ಕೂಡ ಇದೆ, ಈಗ ಸಹ ಎಷ್ಟೋ ಜನದ ಮನೆಗಳಲ್ಲೆಲ್ಲ ಶೌಚಾಲಯ ಇಲ್ಲ. ಅಕ್ಕಪಕ್ಕದ ಮನೆಯವ್ರಿಗೆ ಕೇಳ್ಬೇಕು. ನಾವ್ ಯಾಕೆ ಹೆಣ್ಮಕ್ಳಿಗೆ ಜಾಸ್ತಿ ಕಾನ್ಸಂಟ್ರೇಷನ್ ಕೊಡ್ತಿದೀವಿ ಅಂದ್ರೆ, ಪ್ರತಿ ಸತಿ ಸಹ ಹೋಗಿ ಪಕ್ಕದ ಮನೇಲಿ ಕೇಳಲಿಕ್ಕೆ ಆಗಲ್ಲ. ನಮ್ಮ ಫಸ್ಟ್ ಟಾಯ್ಲೆಟ್ ಕಟ್ಟಿಸ್ಕೊಟ್ಟಿದ್ದು ಚಂದ್ರಾವತಿ ಅಂತ, ಕಾವೂರ್ ಕಡೆ ಅವ್ರು ಇರೋದು ಮನೆ. ಅವರು ಪಾಪ ಹಿರಿ ಮಹಿಳೆ ಅವರು. ಸೊ ಅವ್ರಿಗೆ ಯಾವ ತರ ತೊಂದರೆ ಆಗ್ತಿತ್ತು ಅಂದ್ರೆ, ಅವ್ರ ಪಾಪ ದಿನ ಬೆಳಗ್ಗೆ ಎಲ್ಲರೂ ಎದ್ದೊಳಕ್ಕಿಂತ ಮುಂಚೆಗೆ ಎದ್ದು ಹೋಗ್ಬೇಕು, ಅದಾದ್ಮೇಲೆ ಅಂದ್ರೆ ಹೋಗ್ಲಿಕ್ಕೆ ಆಗ್ತಿಲ್ಲ. ಈ ತರ ತುಂಬಾ ಕಷ್ಟ ಎಲ್ಲ ಪಡ್ತಾ ಇದ್ರು ಅವರು. ಸೊ ಅವರಿಗೆ ಹೇಗೆ ಕೇಳ್ಬೇಕು, ಏನ್ ಮಾಡ್ಬೇಕಂತ ಸಹ ಅವರಿಗೆ ಗೊತ್ತಾಗ್ತಿರ್ಲಿಲ್ಲ. ಸೊ ಹಾಗೆ ನಮಗೆ ನಗರಸಭೆ ಕಡೆಯಿಂದನೇ ಗೊತ್ತಾಯ್ತು ನಮಗೆ ಈ ತರದ್ದು ಒಬ್ರು ಬೇಕಾಗಿದೆ ಅಂತ. ಸೊ ನಮ್ದು ಪ್ರಥಮವಾದ ಟಾಯ್ಲೆಟ್ ಅನ್ನ ಅವರಿಗೆ ನಾವು ನಿರ್ಮಾಣ ಮಾಡ್ಕೊಟ್ಟಿದ್ವಿ. ಸೊ ನಾವು ನಿರ್ಮಾಣ ಮಾತ್ರ ಅಲ್ಲ, ಮಾಡಿಕೊಟ್ಮೇಲೆ ಅವ್ರಿಗೆ ಹೇಳ್ತೇವೆ ಯಾಕೆ ಯೂಸ್ ಮಾಡ್ಬೇಕು, ಹೇಗೆ ಮಾಡ್ಬೇಕು, ಯಾಕಂದ್ರೆ ಅದು ಸಹ ಅವ್ರಿಗೆ ಅರಿವು ಮೂಡಿಸೋದು ಅತ್ಯಗತ್ಯ ಆಗುತ್ತೆ. ಸೊ ನಮ್ಮದು PRMS ಪ್ರಾಜೆಕ್ಟ್ ಅಂತ ಸಹ ಮಾಡ್ತಾ ಇದೀವಿ, ಪ್ರತಿ ಮನೆಗೆ ಶೌಚಾಲಯ. ಅದರೊಟ್ಟಿಗೆ ಇವಾಗ ಹಸಿರು ದಳದೊಟ್ಟಿಗೆ ನಾವು ಕೈ ಜೋಡಿಸಿ ಕಳೆದ 2 ವರ್ಷದಿಂದ ಓಷನ್ ಪ್ಲಾಸ್ಟಿಕ್ ರಿಸೈಕಲ್ ಮತ್ತೆ ನಮ್ಮ ವೇಸ್ಟ್ ಸ್ಪೀಕರ್ಸ್ಗೆ ಅಂದ್ರೆ ಚಿಂದಿ ಅವರಂತವರಿಗೆ ಒಂದು ಸವಲತ್ತು ಕೊಡೋದು, ಸೋಷಿಯಲ್ ಸೆಕ್ಯೂರಿಟಿ ಮಾಡೋದು, ಅವರಿಗೆ ಉದ್ಯಮ ಹೇಗೆ ಮಾಡಿಕೊಡೋದು. ನಾವೆಲ್ಲರೂ ಸಹ ಡ್ರೈ ವೇಸ್ಟ್ ನ ಜನರೇಟ್ ಮಾಡ್ತೀವಿ, ಅಂದ್ರೆ ಒಣಕಸನ ಜನರೇಟ್ ಮಾಡ್ತೀವಿ. ಇವರ ಜೀವನ ನಡೆಯೋದು ಅದರಿಂದ. ಸೊ ಹೇಗೆ ಇದರಿಂದ ಅವ್ರನ್ನ ಕನೆಕ್ಟ್ ಮಾಡಿ ಅವರಿಗೊಂದು ಜೀವನ ಮಾಡಿ ಕೊಡ್ಲಿಕ್ಕಾಗತ್ತೆ. ಸೊ ಅದ್ರ ಬಗ್ಗೆ ವರ್ಕ್ ಮಾಡ್ತಾ ಇದೀವಿ. ಈಗ ಈ ಚಿಂದಿ ಆಯುವರ ಬಗ್ಗೆ ನೀವಿಬ್ಬರು ಕೂಡ ಮಾತಾಡಿದ್ರೆ, ಏನು ಏನು ಈಗ 2 ವರ್ಷದಲ್ಲಿ ಅವರ ನಡುವೆ ಯಾವ ರೀತಿಯ ಬದಲಾವಣೆಗಳು ಅಥವಾ ಒಂದು ಪ್ರತಿಕ್ರಿಯೆ ಯಾವ ರೀತಿ ಇತ್ತು, ಏನು ಬಂತು, ಏನಾಯ್ತು? ಸೊ ಈಗ ಚಿಂದಿಯವರ ಬಗ್ಗೆ ಅಂದ್ರೆ, ಉಳ್ಳಾಲಲ್ಲಿ ನಾವು ಪ್ರಥಮ ಡ್ರೈ ವೇಸ್ಟ್ ಕಲೆಕ್ಷನ್ ಸೆಂಟರ್ ನಿರ್ಮಾಣ ಮಾಡಿದ್ವಿ. ಈಗ 1 ವರ್ಷ ಆಯ್ತು ಅದು ಸೆಂಟರ್ಗೆ. ಸೊ ಡ್ರೈ ವೇಸ್ಟ್ ಕಲೆಕ್ಷನ್ ಸೆಂಟರ್ ಅಂತಂದ್ರೆ, ಉಳ್ಳಾಲ ನಗರಸಭೆಯಲ್ಲಿ ಏನೆಲ್ಲ ಒಣಕಸೆ ಉತ್ಪತ್ತಿ ಆಗುತ್ತೆ ಅದನ್ನ ನಾವು ನಮ್ಮ ವೇಸ್ಟ್ ಸ್ಪೀಕರ್ಸ್ ಚಿಂದಿ ಅವ್ರನ್ನ ಇಟ್ಟು ನಡೆಸ್ತಾ ಇದೀವಿ. ಸೊ ಅವರಿಗೆ ಅವರ ಕಾಲ ಮೇಲೆ ನಿಂತು ಅದರಿಂದ ಬರುವ ಆದಾಯದಲ್ಲಿ ಅವ್ರು ನಡೀತಿದ್ದಾರೆ. ಅವರಿಗೆ ಯಾರು ಸ್ಯಾಲರಿ ಕೊಡಲ್ಲ, ಏನು ಕೊಡಲ್ಲ. ಅದು ಮಾಡ್ಲಿಲ್ಲ ಅಂದ್ರೆ ಏನಾಗ್ತಿತ್ತು, ಆ ಎಲ್ಲಾ ಒಣಕಸ ಹೋಗಿ ನಮ್ಮ ಲ್ಯಾಂಡ್ ಫಿಲ್ ಸೈಟ್ಗೆ ಸೇರ್ತಾ ಇತ್ತು. ಇವಾಗ ನಾವು ಅದನ್ನ ಚನಲೈಸ್ ಮಾಡಿ ನಮ್ಮ ಜನನೇ ಏನ್ ಮಾಡ್ತಾರೆ ಅವರು? ನಿಮ್ಮ ಈಗ ಚಿಂದಿ ಆಯುವರಲ್ಲಿ ಬಂದು ಏನ್ ಮಾಡ್ತಾರೆ? ಚಿಂದಿ ಅಲ್ಲಿ ಯಾವ್ದೆಲ್ಲ ಒಣಕಸ ಉತ್ಪತ್ತಿ ಆಗುತ್ತೆ ಉಳ್ಳಾಲ ನಗರಸಭೆಯಲ್ಲಿ, ಅದನ್ನ ಒಣಕಸನ ಹಸಿ ಕಸನ ಬೇರೆ ಬೇರೆ ಮಾಡ್ಕೊಟ್ಟಿದ್ದನ್ನ ಇವರು ಪೌರ ಕಾರ್ಮಿಕ ಹತ್ರನ ತಗೊಂಡು ಅದನ್ನ ಮತ್ತೆ ಬೇರ್ಪಡಿಸಿ ಅಂದ್ರೆ ಸಾರ್ಟಿಂಗ್ ಮಾಡ್ಬಿಟ್ಟು ಅದನ್ನ ರೀಸೈಕ್ಲಿಂಗ್ ಗೆ ಕಳಿಸ್ತಾರೆ. ಸೊ ನಾವೀಗ ತಿಂಗಳಿಗೆ ಹೆಚ್ಚು ಕಮ್ಮಿ 5 ರಿಂದ 6 ಟನ್ ಈಗ ಸಿಗ್ತಾ ಇದೆ. ಕೋವಿಡ್ ಕೇಸಸ್ ಎಲ್ಲ ಚಿಂದಿ ಆಯುವವರಿಗೆ ಅದರಲ್ಲಿ ದುಡ್ಡು ಬರುತ್ತೆ, ಅವರಿಗೆ ದುಡ್ಡು ಬರುತ್ತೆ, ಅವರ ಜೀವನ ನಡೆಸೋದು ಅವ್ರು ಅದರಿಂದನೇ ನಡೆಸ್ತಾರೆ. ಅವ್ರು ಊರೂರು ಜೋಳಿಗೆ ಹಾಕಿಕೊಂಡು ಹೋಗ್ಬೇಕಾಗಿಲ್ಲ. ಮತ್ತೆ ಅವ್ರಿಗೆ ಈ ವಿಷಯದ ಬಗ್ಗೆ ಸಹ ಗೊತ್ತಿರುತ್ತೆ, ಯಾವ ಕಸ ನಾವು ರೀಸೈಕಲ್ ಮಾಡ್ಬೋದು, ಯಾವ್ದಕ್ಕೆ ವ್ಯಾಲ್ಯೂ ಇದೆ, ಯಾವ್ದಕ್ಕೆ ವ್ಯಾಲ್ಯೂ ಇಲ್ಲ. ನಮಗೆ ತಗೊಳ್ಳುವಾಗ ನಾವು ಐಟಮ್ ಮಾತ್ರ ನೋಡ್ತೀವಿ, ಅದು ಕಸ ಏನಾಗುತ್ತೆ ಅಂತ ನಮಗೆ ಗೊತ್ತಿರಲ್ಲ. ಬಟ್ ಅವ್ರಿಗೆ ಅದರೊಂದು ಪ್ರತಿಯೊಂದು ಮಾಹಿತಿ ಇರುತ್ತೆ. ಮೂಡಿಸಿದ್ದೇವೆ, ಟ್ರೈನಿಂಗ್ ಕೊಟ್ಟಿರ್ತೇವೆ, ಹೇಗೆ ಮಾಡ್ಬೇಕು, ಏನ್ ಮಾಡ್ಬೇಕು. ಸೊ ಅದನ್ನ ಈಗ 1 ವರ್ಷ ಆಗ್ತಾ ಬಂತು. ಅದು ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ ಉಳ್ಳಾಲಲ್ಲಿ. ಮಂಗಳೂರಲ್ಲಿ ಕೆಲವೊಂದು ಅಪಾರ್ಟ್ಮೆಂಟ್ಸ್ ಅಲ್ಲೆಲ್ಲ ಎಲ್ಲಿ ಬಲ್ಕ್ ಜನರೇಟರ್ಸ್ ಅಂತ ಹೇಳ್ತೀವಿ ಅಪಾರ್ಟ್ಮೆಂಟ್ಸ್ ನ, ಅಲ್ಲಿ ಒಂದೇ ಕಡೆ ತುಂಬಾ ಒಣಕಸ ಉತ್ಪತ್ತಿ ಆಗ್ತಿರುತ್ತೆ. ಸೊ ಅಂತ ಕಡೆ ಸಹ ನಾವು ಇವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಲಿಂಕ್ ಮಾಡಿ ಕೊಡ್ತೇವೆ. ಅವರು ಯಾವಾಗ ಕಾಲ್ ಮಾಡ್ತಾರೆ ಇವ್ರು ಹೋಗಿ ಅಲ್ಲಿಂದ ತಗೊಂಡ್ ಬರ್ತಾರೆ ಒಣಕಸನ. ಮತ್ತೆ ಕೆಲವೊಂದ್ ಕಡೆ ಎಲ್ಲ ನಾವು ಲಾಸ್ಟ್ ಟೈಮ್ 1-2 ತಿಂಗಳು ಹಿಂದೆ ಆರ್ಗ್ಯಾನಿಕ್ ವೇಸ್ಟ್ ಕಂಪೋಸ್ಟಿಂಗ್ ನಾವು ಹೇಳ್ಕೊಟ್ವಿ. ಸೊ ಒಂದು ಹೆಚ್ಚು ಕಮ್ಮಿ ಒಂದು 40ರಿಂದ 45 ಜನ ನಮ್ದು ವೇಸ್ಟ್ ಸ್ಪೀಕರ್ಸ್ಗೆ ಹೇಗೆ ಹಸಿ ಕಸನ ಗೊಬ್ಬರ ಮಾಡಬಹುದು, ಸೊ ಅದ್ರ ಬಗ್ಗೆ ಸಹ ಅರಿವು ಮೂಡಿ ಟ್ರೈನಿಂಗ್ ಕೊಡ್ತಾ ಇರ್ತೀವಿ ಅವರಿಗೆ. ಅಂತೂ ಅತ್ಯಂತ ಒಂದು ತಳ ಸಮುದಾಯದ ಜನರ ಜೊತೆಗೆ ನಿಂತು ಕೆಲಸ ಮಾಡ್ತಾ ಇದ್ದೀರಿ. ಇವಾಗ ಈ ಒಂದು ಲಾಕ್ಡೌನ್ ಟೈಮಲ್ಲಿ ಅಥವಾ ಈ ಒಂದು ಕೊರೋನಾ 2ನೇ ವೇವ್ ನಮ್ಮ ಪೀಕ್ ಅಲ್ಲಿರುವಂತ ಈ ಸಂದರ್ಭದಲ್ಲಿ ಏನೆಲ್ಲ ಮಾಡ್ತಾ ಇದ್ದೀರಿ, ಏನೆಲ್ಲ ಮಾಡಿದ್ದೀರಿ ನಾಗರಾಜ್ ಅವರು? ಒಂದು ಏನ್ ಗೊತ್ತಾ, ಈ ಲಾಕ್ಡೌನ್ ಸಂದರ್ಭದಲ್ಲಿ ಅತ್ಯಂತ
ಒಂದು ನರಕ ಜೀವನ ಅಂತ ಹೇಳಿದ್ರೆ ಅದು ವೇಸ್ಟ್ ಪಿಕರ್ಸ್ ಅಂತ ಹೇಳ್ಬೋದು. ಚಿಂದಿ ಅವರ ಬದುಕು ಮೊದಲೇ ಅತ್ಯಂತ ಏನು ಕಷ್ಟದ್ದು, ಕಷ್ಟದ್ದು. ಈ ಲಾಕ್ಡೌನ್ ಅವಧಿಯಲ್ಲಿ ಅದು ಪಾತಾಳಕ್ಕೆ ಬಿದ್ದು ಹೋಯ್ತು ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಒಂದು ಹಾಗೆ ಅವರಿಗೆ ಎಲ್ಲಿ ಹೊರಗಡೆ ಹೋಗಿ, ಯಾಕಂದ್ರೆ ಅವರು ದಿನನಿತ್ಯ ದುಡಿಯುವವರು, ದಿನ ರೋಡ್ ಸೈಡ್ ಅಲ್ಲಿ ಅಥವಾ ಎಲ್ಲಿಯಾದ್ರೂ ಕಸವನ್ನು ತೆಗಿತಾರೆ. ಸೊ ಆ ಕಸವನ್ನು ಮಾರಾಟನ ಗುಜರಿಯವರಿಗೆ ಮಾರಿ ಅದರಿಂದ ಬಂದ ದುಡ್ಡನ್ನು ಆ ದಿವಸಕ್ಕೆ ಅವರು ಊಟ ಮಾಡಿ ಮಲಗ್ತಾರೆ. ಅಂತವರಿಗೆ ಈ ಲಾಕ್ಡೌನ್ ಏನಾಯ್ತು, ಹೊರಗಡೆ ಹೋಗುವಾಗಿಲ್ಲ, ಒಳಗಡೆ ತಿನ್ಲಿಕ್ಕೆ ಏನಿಲ್ಲ, ಮಕ್ಕಳಿದ್ದಾರೆ, ಅವರು ಕೂಡ ಮನುಷ್ಯರಲ್ವಾ. ಸೊ ಹಸಿವಂದರೆ ಪ್ರತಿಯೊಬ್ಬರು ಕೂಡ ಇರುವಂಥದ್ದೇ. ಸೊ ಈ ಸಂದರ್ಭದಲ್ಲಿ ಲಾಕ್ಡೌನ್ ಅಲ್ಲಿ ಬಹಳಷ್ಟು ಕಷ್ಟಪಟ್ಟಿದ್ದಾರೆ ಅವರು. ಆ ಸಂದರ್ಭದಲ್ಲಿ ನಾವು ಇಡೀ ನಮ್ಮ ಕರ್ನಾಟಕದಲ್ಲಿ ಸುಮಾರು ಈಗ 10,000 ಸುಮಾರು 7,000 ಫ್ಯಾಮಿಲಿಗಳಿಗೆ ನಾವು ಕುಟುಂಬಗಳಿಗೆ ನಾವು 3 ತಿಂಗಳು ಇದು ಕೊಡ್ತಾ ಇದ್ದೇವೆ, ರೇಷನ್ ಕೊಡ್ತಾ ಇದ್ದಾರೆ. ಈಗ ನಿಮ್ಮ ಸರ್ವ ಪ್ರಕಾರ ಕರ್ನಾಟಕದಲ್ಲಿ ಸುಮಾರು 10,000ದಷ್ಟು ಈ ರೀತಿಯ ಚಿಂದಿ ಆಯುವ ಜನರಿದ್ದಾರೆ. ಜಾಸ್ತಿ ಇದ್ದಾರೆ. ನಮ್ಮ ಸಂಸ್ಥೆಯೊಟ್ಟಿಗೆ ಇದ್ದು ನಾವು 10,000 ಈಗ 7,000 ಕೊಟ್ಟಾಗಿದೆ, ಇನ್ನು 3,500 ಜನರಿಗೆ ನಾವು ಕೊಡ್ಲಿಕ್ಕಿದ್ದೇವೆ. ಸೊ ಅಂದ್ರೆ ಒಂದು ಇದು ಮಾಡಿದ್ದೇವೆ. ಅದು ಅಲ್ಲದೆ ನಾವು ಸುಮಾರು 1,000 ಜನರವರೆಗೆ 2,500 ಜನಕ್ಕೆ ತಿಂಗಳಿಗೆ 1,500ದಿಂದ 2,000 ತನಕ 3 ತಿಂಗಳು ನಾವು ಹಾಕ್ತಾ ಇದ್ದೀವಿ ಫೈನಾನ್ಷಿಯಲ್ ಸಹಾಯ ಮಾಡ್ತಾ ಇದ್ದೀವಿ. ನೇರವಾಗಿ ಆರ್ಥಿಕ ಸಹಾಯವನ್ನೇ ಈ ಒಂದು ಚಿಂದಿ ಆಯುವ ಕುಟುಂಬದವರಿಗೆ ನೀವು ಮಾಡ್ತಾ ಇದ್ದೀರಿ. ಯಾಕಂತ ಹೇಳಿದ್ರೆ ಕೆಲವರಿಗೆ ಕಿಟ್ ಕೊಟ್ಟ ಕೂಡಲೇ ಏನಾಗುತ್ತೆ, ಅವರಿಗೆ ಬೇಕಾದದ್ದು ಮಾತ್ರ ಸಿಗುತ್ತೆ. ಅಂದ್ರೆ ನಮ್ಗೆ ನಾವು ಏನ್ ಕೊಡ್ತೇವೆ ಅದನ್ನು ಮಾತ್ರ ಉಪಯೋಗಿಸಬೇಕಾಗುತ್ತೆ. ಈ ದುಡ್ಡನ್ನ ಈ ಸಲ ಈಗ ಸರ್ಕಾರ 2 ಪ್ಯಾಕೇಜ್ ಘೋಷಣೆ ಮಾಡಿತ್ತು, ನಿನ್ನೆ ಒಂದು ಅದಕ್ಕಿಂತ ಮೊದಲು ಒಮ್ಮೆ. ಅದರಲ್ಲಿ ಚಿಂದಿ ಆಯವರಿಗೆ ನೋಡಿ ಅವರ ಹೆಸರುಂಟಾ? ಒಂದೇನ್ ಗೊತ್ತಾ, ಇಷ್ಟರವರೆಗೆ ಪ್ಯಾಕೇಜ್ ಒಳಗಡೆ ಇವರು ಇರ್ಲಿಲ್ಲ. ಆದ್ರೆ ಈ ಒಂದು ಖುಷಿ ಅಂತ ಹೇಳಿದ್ರೆ ಈ ಸಲ ನಮ್ಮ ರಾಜ್ಯ ಸರ್ಕಾರ ಪ್ಯಾಕೇಜ್ ಘೋಷಿಸುವಾಗ ಇವರಿಗೆ 2,000 ರೂಪಾಯಿ ಘೋಷಣೆ ಮಾಡಿದ್ದಾರೆ. ಒಂದು ಇಲ್ಲಿ ಬಹಳ ಮುಖ್ಯ ವಿಚಾರ ಏನಂತ ಹೇಳಿದ್ರೆ, ನಾವು 2 ವರ್ಷ ಕೆಲಸ ಮಾಡಿದೊಂದು ಈಗ ಸಾರ್ಥಕ ಏನಂತ ಹೇಳಿದ್ರೆ, ನಾವು ಆವಾಗ ಅವರಿಗೆ ಬ್ಯಾಂಕ್ ಅಕೌಂಟು ಆಧಾರ್ ಕಾರ್ಡ್ ಮಾಡಿಸಿದ್ರಿಂದ ಈಗ ನಾವು ಅವರೊಟ್ಟಿಗೆ ನಾವು ಕೆಲಸ ಮಾಡಿ, ಯಾಕಂದ್ರೆ ಅವರಿಗೆ 2,000 ಅನೌನ್ಸ್ ಮಾಡಿದ್ರು ಕೂಡ ಗೊತ್ತಿರ್ಲಿಕ್ಕಿಲ್ಲ. ಯಾಕಂದ್ರೆ ಯಾವ ರೀತಿ ಅವರಿಗೆ ಇದಿಲ್ಲ, ಅಥವಾ ಮೊಬೈಲ್ಗಳೇ ಇಲ್ಲ, ಈಗಲೂ ಇಲ್ಲ, ಟಿವಿ ನೋಡೋದು ಇಲ್ಲ ಅಂತ ವ್ಯವಸ್ಥೆಯಲ್ಲೂ ಇರುವುದಿಲ್ಲ ಅವರು. ಈಗ ನಾವು ಅವರಿಗೆ ಹೋಗಿ ಅವರೊಟ್ಟಿಗೆ ಹೋಗಿ ಪ್ರತಿ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಬೇಸ್ಪಿ ಕರೆದು ಈಗ ಲೇಬರ್ ಕಾರ್ಡ್ ಎಲ್ಲ ಮಾಡ್ತಾ ಇದ್ದೇವೆ. ಆದ್ರೆ ಇನ್ನೂ ಕೂಡ ಏನ್ ಸಮಸ್ಯೆ ಅಂತ ಹೇಳಿದ್ರೆ, ಹೆಚ್ಚಿನವರಿಗೆ ಈಗಲೂ ಕೂಡ ಆಧಾರ್ ಕಾರ್ಡ್, ಇನ್ನು ಹೊಸ ಬೇರೆ ಬೇರೆ ಊರಿಂದ ಬಂದವರು ಇರ್ತಾರೆ, ಅವ್ರಿಗೆ ಈಗಲೂ ಕೂಡ ಆಧಾರ್ ಕಾರ್ಡ್ ಇಲ್ಲ. ದೊಡ್ಡ ಮಟ್ಟದಲ್ಲಿ ಈ ರೀತಿಯ ಒಂದು ಚಿಂದಿ ಆಯುವ ಜನರಿಗೆ ನೀವು ಬ್ಯಾಂಕ್ ಅಕೌಂಟ್ಗಳನ್ನೆಲ್ಲ ಮಾಡಿ ಕೊಟ್ಟಿದ್ದೀರಿ. ಈ ಪ್ಯಾಕೇಜ್ ಘೋಷಣೆ ಮಾಡಿದ್ರು ಕೂಡ ಅವ್ರಿಗೆ ತಲುಪಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಬ್ಯಾಂಕ್ ಅಕೌಂಟ್ ಇಲ್ಲದಿದ್ರೆ ಅವ್ರಿಗೆ ತಲುಪಲಿಕ್ಕೆ ಸಾಧ್ಯ ಇಲ್ಲ. ಬ್ಯಾಂಕ್ ಅಕೌಂಟ್ ಹಾಕ್ಬೇಕಾದ್ರೆ ಆಧಾರ್ ಕಾರ್ಡ್ ಬೇಕು, ಆಧಾರ್ ಕಾರ್ಡ್ ಬೇಕಾದ್ರೆ ಏನಾದ್ರೆ ಅಡ್ರೆಸ್ ಪ್ರೂಫ್ ಬೇಕು ಅವರಿಗೆ. ಸೊ ಈ ರೀತಿಯ ಒಂದು ಕನೆಕ್ಷನ್ ತುಂಬಾ ರೀತಿಯ ಇದಾಗುತ್ತೆ. ಸೊ ಅದಕ್ಕೆ ನಾವು ಒಂದು ಬಹಳ ದೊಡ್ಡ ಕೆಲಸ ಏನಂತ ಹೇಳಿದ್ರೆ, ನಮ್ಮ ಸಂಸ್ಥೆಗಳು ಮಾಡಿದ್ದು, ಅವರಿಗೆ ವೇಸ್ಟ್ ಪಿಕ್ಕರ್ ಐಡೆಂಟಿ ಕಾರ್ಡ್ ಅಂತ ನಾವು ಮಾಡಿಸಿದ್ವಿ. ಯಾಕಂದ್ರೆ ಮಂಗಳೂರು ನಗರ ಪಾಲಿಕೆಯಿಂದ ಸೊ ಯಾರೆಲ್ಲ ಕಸ ಆಯುವರು ಇರ್ತಾರೆ ಅವ್ರಿಗೊಂದು ಕಾರ್ಡ್ ನಾವು ಮಾಡಿಸಿದ್ದೇವೆ. ಅಂದ್ರೆ ಮಂಗಳೂರು ನಗರ ಪಾಲಿಕೆ ಮಾಡಿಕೊಟ್ಟಿದೆ. ಇದು ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಸುಮಾರು ಎಷ್ಟು ಜನ ಇದ್ದಾರೆ? 156 ಜನನ ನಾವು ಹೋದ ವರ್ಷದಲ್ಲಿ ಸರ್ವೆ ಮಾಡಿದಾಗ ಸಿಕ್ಕಿದ್ರು. 156 ಕುಟುಂಬಗಳು. 56 ಜನನ ನಾವು ಐಡೆಂಟಿಫಿಕೇಶನ್ ಮಾಡಿದ್ವಿ. ಅವರ ಕುಟುಂಬ ಇದೆ ಅಲ್ವಾ, ಅವ್ರ ಮಕ್ಕಳು ಅದೇ ಅವರ ಮಕ್ಕಳು ಸಹ ಇದ್ದಾರೆ. ಅವರು ಮಕ್ಕಳೆಲ್ಲ ಸೇರಿದ್ರೆ ಕುಟುಂಬ ಇನ್ನೂ ದೊಡ್ಡದಾಗುತ್ತೆ. 156 ಕುಟುಂಬವನ್ನು ನೀವು ಐಡೆಂಟಿಫೈ ಮಾಡಿದ್ದೀರಿ. ಸೊ ಅವರಿಗೆಲ್ಲ ನಗರಸಭೆ ವತಿಯಿಂದನೇ ಕಳೆದ ಅಕ್ಟೋಬರ್ 1ಗೆ ಕಾರ್ಡಿನೆಲ್ಲ ಇಶ್ಯೂ ಮಾಡಿಸಿದ್ವಿ ಅವರಿಗೆ. ಸೊ ಆ ಕಾರ್ಡ್ ಇದ್ದಿದ್ದರಿಂದ ನಮಗೆ ಹೆಲ್ಪ್ ಆಯ್ತು. ಈಗ ಬ್ಯಾಂಕ್ ಅಲ್ಲಿ ಹೇಗೆ ಡಾಕ್ಯುಮೆಂಟ್ಸ್ ಎಲ್ಲ ಕೇಳ್ತಾರಲ್ವಾ, ಸೊ ಅದು ಒಂದು ಬೇಸ್ ಕಾರ್ಡ್ ಆಗಿ ಇಟ್ಕೊಂಡು ಅದು ವ್ಯಾಲಿಡ್ ಕಾರ್ಡ್, ಅವರಿಗೊಂದು ಬ್ಯಾಂಕ್ ಅಕೌಂಟ್ ಇರ್ಬೋದು, ಆಧಾರ್ ಕಾರ್ಡ್ ಮಾಡಿಸ್ಲಿಕ್ಕೆ. 256 ಕುಟುಂಬದವರು ಕೂಡ ಬ್ಯಾಂಕ್ ಅಕೌಂಟ್ ಮಾಡಿಕೊಂಡ್ರೆ ಇವಾಗ ಮ್ಯಾಕ್ಸಿಮಮ್ ಜನದ ಹತ್ರ ಈಗ ಬ್ಯಾಂಕ್ ಅಕೌಂಟ್ ಇದೆ. ಕೆಲವೊಬ್ರು ತುಂಬಾ ವಯಸ್ಸಾದವರಿಗೆ, ಅವರಿಗೆ ಬೇಡವೇ ಬೇಡ ಅಂತಂದವ್ರಿಗೆ ಅವರಿಗೆ ಮನವರಿಕೆ ಮಾಡೋದೊಂದು ತುಂಬಾ ಕಷ್ಟ ಇರುತ್ತೆ. ಯಾಕಂದ್ರೆ ಅವ್ರ ಮನಸ್ಸಲ್ಲಿ ಅಂತಂದ್ರೆ ಯಾರ ಮೇಲೂ ನಂಬಿಕೆ ಇರಲ್ಲ. ಯಾಕಂದ್ರೆ ಅವ್ರ ಜೀವನ ಪರ್ಯಂತ ಅವ್ರ ಮೇಲೆ ಯಾರು ಸಹ ಒಂದು ಒಳ್ಳೆ ರೀತಿಯಲ್ಲಿ ಇರಲ್ಲ. ಸೊ ಯಾರೊಂದು ಒಳ್ಳೇದ್ ಮಾಡ್ಲಿಕ್ಕೆ ಹೋಗ್ತಿದ್ರು ಸಹ ಅವ್ರಿಗೆ ನಂಬಿಕೆ ಗಳಿಸೋದಿದೆಯಲ್ಲ, ಅದು ನಮ್ದು ಮೇಜರ್ ಚಾಲೆಂಜ್. ಸೊ ಅದಕ್ಕೆ ನಾವು ಪ್ರತಿನಿತ್ಯ ಹೋಗೋದಾಗ್ಲಿ, ಒಂದೊಂದು ಅವ್ರಿಗೆ ಏನ್ ಬೇಕು ಸಪೋರ್ಟ್ ಅರ್ಥ ಮಾಡ್ಕೊಂಡು ಅವ್ರ ಹತ್ರ ಕುತ್ಕೊಂಡು ಮಾತಾಡಿ ಅವರ ಲೆವೆಲ್ಗೆ ನಾವು ಹೋಗಿ ಈಗ ಈ ಕೋವಿಡ್ ಮತ್ತು ಈ ಒಂದು ಕೊರೋನಾ ಸಂದರ್ಭದಲ್ಲಿ 256 ಕುಟುಂಬದವರು ಏನ್ ಮಾಡ್ತಾ ಇದ್ದಾರೆ, ಎಂತ ಮಾಡ್ತಾ ಇದ್ದಾರೆ, ಏನಾಗಿದೆ, ಯಾರವ್ರನ್ನ ಮಾತಾಡಿಸಿದ್ದಾರೆ? ನಾವು ದಿನನಿತ್ಯ ನಾವು ಅವರಿಗೆ ಕಾಲ್ ಮಾಡ್ತೇವೆ, ದಿನನಿತ್ಯ ಕಾಲ್ ಮಾಡ್ತೇವೆ, ದಿನನಿತ್ಯ ಅವರಿಗೆ ಭೇಟಿ ಕೊಡ್ತೇವೆ. ಅಲ್ಲಿ ಒಂದು ವೇಳೆ ಯಾರಿಗಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ನಾವೇ ಖುದ್ದಾಗಿ ಅವ್ರನ್ನ ಆಸ್ಪತ್ರೆಗೆ ಸೇರಿಸ್ತಾ ಇದ್ದೇವೆ, ಎಲ್ಲರನ್ನ ಆಸ್ಪತ್ರೆ ಸೇರಿಸ್ತೇವೆ. ಅದೇ ರೀತಿ ಕೋವಿಡ್ ಪಾಸಿಟಿವ್ ಬಂದ ಮನೆಗೆ ಅವರಿಗೆ ನಾವು ವಿಶೇಷವಾಗಿ ಕಾಳಜಿ ವಹಿಸಿ ಅವರನ್ನ, ಯಾಕಂತ ಹೇಳಿದ್ರೆ ಅಲ್ಲಿ ಆ ಕಮ್ಯುನಿಟಿಯಲ್ಲಿ ಆ ಸಮುದಾಯದ ಒಳಗಡೆ ಯಾರಿಗಾದ್ರೂ ಕೋವಿಡ್ ಬಂದ್ರೆ ಸೊ ಅದು ಬಹಳಷ್ಟು ಬೇಗ ಪಸರಿಸ್ತದೆ. ಯಾಕಂತ ಹೇಳಿದ್ರೆ ಅಲ್ಲಿ ಯಾವ ರೀತಿಯ ಇದಿಲ್ಲ, ಮನೆ ಒಂದೇ ಒಂದು ಜೋಪಡಿ ತರ ಮನೆ ಇರ್ತದೆ ಕೆಲವರದ್ದು. ಸೊ ಕೆಲವ್ರ ಮನೆನೇ ಇರೋದಿಲ್ಲ. ಸೊ ಅಲ್ಲೆಲ್ಲ ಅಡ್ಡಾಡ್ತಾ ವಾಸ ಮಾಡ್ತಾ ಇದ್ದಾರೆ. ಕೆಲವರು ನೋಡಿ ಉಚ್ಚಿಲ,
ಉಚ್ಚಿಲ, ಉಳ್ಳಾಲದಲ್ಲಿ, ಮತ್ತೆ ಕೋಟೆ ಇದು ತೊಕ್ಕೋಟೆ ಹತ್ರ, ಪಚ್ಚನಾಡಿ ಹತ್ರ, ಮತ್ತೆ ನಮ್ಮ ರೈಲ್ವೆ ಸ್ಟೇಷನ್ ಹತ್ರ, ಮತ್ತೆ ಪಂಪಲ್ಲಿ, ಮಾರ್ಕೆಟ್ ರೋಡ್ ಅಲ್ಲಿ ಒಟ್ಟು ಎಲ್ಲಿ ಜನಸಂದಣಿ ಜಾಸ್ತಿ ಇರೋದಿಲ್ಲ. ಇಲ್ಲಾಂದ್ರೆ ಏನೋ ಮಾರ್ಕೆಟ್ ರೋಡ್ ಅಲ್ಲಿ ಪ್ಲಾಸ್ಟಿಕ್ ಎಲ್ಲ ಜಾಸ್ತಿ ಸಿಗುತ್ತೆ, ಸುಮಾರು ಅಂಗಡಿಗಳು ಇರ್ತಾರೆ, ರಾತ್ರಿ ಆದ್ರೆ ಕ್ಲೋಸ್ ಆಗುತ್ತೆ, ಅಂಗಡಿ ಮುಂದೆ ಮಲಗ್ಲಿಕ್ಕೆ ಒಂದು ಜಾಗ ಸಿಗುತ್ತೆ. ಸೊ ಅಂತ ಕಡೆ ಎಲ್ಲ ತುಂಬಾ ಜನ ಇರ್ತಾರೆ. ಕೆಲವೊಬ್ರೆಲ್ಲ ಅವರ ಮನೆ ಇದೆ, ನಮ್ದು ತಮಿಳ್ನಾಡಿಂದ ಬರೋ ಸಹ ತುಂಬಾ ಜನ ಇದ್ದಾರೆ ಮಂಗಳೂರಲ್ಲಿ. ಸೊ ಅವರೆಲ್ಲ ಏನ್ ಮಾಡ್ತಾರೆ, ಮಳೆಗಾಲದಲ್ಲಿ ಅಲ್ಲಿ ಇದು ಮಾಡ್ಲಿಕ್ಕೆ, ವ್ಯವಸಾಯ ಮಾಡ್ಲಿಕ್ಕೆ ಹೋಗ್ತಾರೆ, ಬೇಸಿಗೆಗಾಲದಲ್ಲಿ ಇಲ್ಲಿ ಬರ್ತಾರೆ. ಸೊ ದಟ್ ಸ್ವಲ್ಪ ದುಡ್ಡು ಮಾಡಿದ್ರೆ ಮಕ್ಕಳಿಗೆ ಓದಿಸ್ಲಿಕ್ಕೆ ಆಗತ್ತೆ ಅಂತದ್ದು. ಸೊ ಅಂತ ಎಷ್ಟೋ ಕುಟುಂಬಗಳು ಸಹ ಇಲ್ಲಿ ಮಂಗಳೂರಲ್ಲಿ ವಾಸಗೊಂಡಿದೆ ಇವಾಗ. ಅವರೆಲ್ಲ ಎಲ್ಲಿ ಖಾಲಿ ಸೈಟ್ ಅಲ್ಲಿ ಇರ್ಬೋದು, ಇಲ್ಲ ಯಾವ್ದಾದ್ರು ಅಂಗಡಿ ಬದಿಯಲ್ಲಿ ಇರ್ಬೋದು. ಸೊ ಆ ತರ ಎಲ್ಲ ಇಟ್ಕೊಂಡು ಜೀವನ ಸಾಗಿಸ್ತಾರೆ. ನಾವಿಲ್ಲಿ ಕೋವಿಡ್ ಲಾಕ್ಡೌನ್ ಆದ ನಂತರ ಅವರ ಮನೆಗಳಿಗೆ ಭೇಟಿ ಕೊಟ್ಟು ಅವರಿಗೆ ಅವರ ಅಕೌಂಟಿಗೆ ನಮ್ಮ ಡೋನರ್ಸ್ ಎಲ್ಲ ನಮಗೆ ಇದು ಮಾಡಿದವ್ರನ್ನ ನಾವು ಅವರಿಗೆ ನೇರವಾಗಿ ಅವರ ಅಕೌಂಟಿಗೆ ನಾವು ದುಡ್ಡು ಹಾಕಿದ್ದೇವೆ ಅವರಿಗೆ ನೇರವಾಗಿ. ಅಷ್ಟೇ ಅಲ್ಲದೆ ನಾವು ಅವರಿಗೆ ಕಿಟ್ಗಳನ್ನ, ರೇಷನ್ ಕಿಟ್ಗಳನ್ನ ಒದಗಿಸ್ತಿದ್ದೇವೆ. ಅದು ಕೂಡ ಒಂದು ತಿಂಗಳಲ್ಲ, 3 ತಿಂಗಳಿಗೆ ದುಡ್ಡು ಹಾಕ್ತಾ ಇದ್ದೇವೆ ನಾವು. 3 ತಿಂಗಳು ಅವರಿಗೆ ನಾವು ಅಂದ್ರೆ ಈ ಲಾಕ್ಡೌನ್ ಒಂದು ಆಗ್ಬಹುದು ಅಂತೇಳಿ 3 ತಿಂಗಳವರೆಗೆ ನಾವು ಅವರಿಗೆ ಈ ರೀತಿ ಫೈನಾನ್ಷಿಯಲ್ ಸಪೋರ್ಟ್ ಮತ್ತೆ ರೇಷನ್ ಸಪೋರ್ಟ್ ಮತ್ತೆ ಈ ವೈದ್ಯಕೀಯ ಮಾಹಿತಿ ನೆರವು ಅವರಿಗೆ ಎಷ್ಟೋ ಮಂದಿಗೆ ಆಸ್ಪತ್ರೆಗೆ ಹೋಗಿ ಟೆಸ್ಟ್ ಮಾಡಿಸೋದಾಗ್ಲಿ, ಅವರನ್ನ ಕರ್ಕೊಂಡೋಗಿ ಇದು ಮಾಡೋದು. ಮತ್ತೆ ಅದರಲ್ಲೂ ಕೂಡ ಈ ಮಕ್ಕಳನ್ನ ಹಾಸ್ಟೆಲ್ಗೆ ಸೇರಿಸುವಂತದ್ದು ಕೆಲಸ ಮಾಡ್ತಾ ಇದ್ದೇವೆ. ಎಷ್ಟೋ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಇದ್ದಾಗ ನಾವು PG ಮಾಡಿ ಕೊಟ್ಟಿದ್ದೇವೆ. ಈಗ ಎಷ್ಟು ಜನಕ್ಕೆ ಅಂದಾಜು ಏನಾದ್ರು ಪಾಸಿಟಿವ್ ಬಂದದ್ದು ಅಥವಾ ಯಾರಾದ್ರೂ ಪಾಸಿಟಿವ್ ನಮ್ಮ ಇಲ್ಲಿ ಒಂದು 4-5 ಜನ ಅಂದ್ರೆ 4 ಜನರಿಗೆ ಪಾಸಿಟಿವ್ ಬಂದಿತ್ತು. ಸೊ ಈಗ ನಾವು ಕೋವಿಡ್ ಕೇರ್ ಕಿಟ್ ಅನ್ನೋದನ್ನ ಕೊಟ್ಟಿದ್ದೀವಿ. ಅಂದ್ರೆ ಮಾಸ್ಕ್ ಇರ್ಬೋದು, ಅವರಿಗೆ ಬೇಸಿಕ್ ಸ್ಯಾನಿಟೈಸರ್ಸ್ ಇರ್ಬೋದು, ಡೆಟಾಲ್ ಇರ್ಬೋದು, ಇದು ಅತ್ಯಗತ್ಯ ಏನೇನಿರುತ್ತೆ. ಮತ್ತೆ ಅವರಿಗೆ ಒಂದು ಗಾಬರಿಗೊಳಗಾಗ್ತಾರೆ, ಇವಾಗ ನಂಗೆ ಕೋವಿಡ್ ಬಂತು, ನಾ ಏನಾಗುತ್ತೋ, ನಾನು ಇರ್ತೀನೋ ನಾಳೆ ಇಲ್ವೋ. ಸೊ ಆ ಥರದೊಂದು ಮನಸ್ಸು ಸ್ಥಿತಿ ಇರುತ್ತೆ ಅವ್ರಿಗೆ. ಸೊ ಅವ್ರಿಗೆ ಕುತ್ಕೊಂಡು ಒಂದು ಕೌನ್ಸಿಲಿಂಗ್ ಕೊಡ್ದಿರ್ಲಿ, ಧೈರ್ಯ ಹೇಳೋದಿರ್ಲಿ, ದಿನಕ್ಕೊಂದು 3-4 ಸತಿ ಕಾಲ್ ಮಾಡಿ ಕೇಳ್ತೀವಿ, ಉಸಿರಾಟದ ಏನಾದ್ರು ಸಮಸ್ಯೆ ಆಗ್ತಿದೆನಾ, ಏನಾಗ್ತಿದೆ, ಹೇಗಿದ್ದೀರಾ, ಏನಾದ್ರು ಬೇಕಾದ್ರೆ ಡಾಕ್ಟರ್ಸ್ನ ಸಹ ನಾವು ರೆಡಿ ಇಟ್ಟಿರ್ತೀವಿ. ಮೆಡಿಕಲ್ ಎಮರ್ಜೆನ್ಸಿಗೆ ಅವ್ರನ್ನ ಕನೆಕ್ಟ್ ಮಾಡಬೇಕು ಅಂತ ಅನ್ನೋದಾದ್ರೆ ಅವರಿಗೆ ಒಂದು ಒಳಗಡೆಯಿಂದ ಒಂದು ಇದು ಕೊಡ್ತೀವಿ, ಸಪೋರ್ಟ್ ಕೊಡ್ತೀವಿ, ಮೆಂಟಲಿ ಸಹ ಸಪೋರ್ಟ್ ಕೊಡ್ತೀವಿ, ಕೌನ್ಸಿಲಿಂಗ್ ಟೈಪ್ ಸಹ ಕೊಡ್ತಾ ಇರ್ತೀವಿ. ಅದರಲ್ಲಿ ಮಕ್ಕಳಿಗೆಲ್ಲ ಬಂದಾಗ ಸ್ವಲ್ಪ ಹೆದರ್ತಾರೆ. ರೀಸೆಂಟ್ ಆಗಿ ಒಂದು ಮಗುಗೆ ಸಹ ಬಂದಿತ್ತು. ಸೊ ಆ ಟೈಮೆಲ್ಲ ಸ್ವಲ್ಪ ಹೆದರಿ ಬಿಡ್ತಾರೆ. ಮಕ್ಕಳಿಗೆ ಆಯ್ತು, ನಾವು ಹಾಸ್ಪಿಟ್ಲಿಗೆ ಸೇರ್ಸೋಣ ಅಂದಾಗ ಸೇರ್ಸ್ಲಿಕ್ಕೆ ಸಹ ರೆಡಿ ಇರಲಿಲ್ಲ. ಹಾಸ್ಪಿಟ್ಲಿಗೆ ಹೋಗಿದ್ರೆ ನನ್ನ ಮಕ್ಕಳನ್ನ ಏನ್ ಮಾಡ್ತಾರೇನೋ, ನಾನು ರೆಡಿ ಇಲ್ಲ. ಸೊ ಆ ತರ ಮನಸ್ಥಿತಿ ಸಹ ಇರುತ್ತೆ ಅವರಿಗೆ. ಸೊ ಬೆಂಗಳೂರಲ್ಲಿ ಸಹ ತುಂಬಾ ಕೇಸಸ್ ಆ ತರ ಆಗಿದೆ. ಆಲ್ ಓವರ್ ಕರ್ನಾಟಕ ನಮ್ದು ವೇಸ್ಟ್ ಸ್ಪೀಕರ್ ಜೊತೆ ಕೆಲಸ ಮಾಡುವಾಗ ಸೊ ನಾವು ಅವರಿಗೆ ಕೌನ್ಸಿಲಿಂಗ್ ಕೊಡ್ತೀವಿ. ಏನಾಗಲ್ಲ, ನಾವು ನಿಮ್ ಜೊತೆ ಇರ್ತೀವಿ, 4 ಸಲ ಹೋಗಿ ದಿನ ಚೆಕ್ ಮಾಡಿ ಬರ್ತೀವಿ, ನಿಮ್ಮ ಮಗಳು ಸುರಕ್ಷಿತವಾಗಿ ಇರ್ತಾಳೆ. ಈಗ ಕೆಲವೊಬ್ರಿಗೆ ಮನಸ್ಥಿತಿ ಹೇಗಾಗಿದ್ರೆ, ಹಾಸ್ಪಿಟ್ಲಿಗೆ ಹೋದ್ರೆ ನಾನು ವಾಪಸ್ ಬರೋದಿಲ್ಲ, ಕೋವಿಡ್ ಬಂದು ನಾನು ಹೋದ್ರೆ ನಾನು ವಾಪಸ್ ಬರಲ್ಲ, ಈ ತರದೊಂದು ಆಗಿದೆ. ಸೊ ನೀವು ಹೇಳ್ದಾಗೆ ನಿಮ್ ಶೋ ಪ್ರಕಾರ ಬಿ ಪಾಸಿಟಿವ್. ಸೊ ನಾವು ಅದನ್ನ ಅವ್ರಿಗೆ ಹೇಳ್ತೀವಿ, ನೀವು ಪಾಸಿಟಿವ್ ಆಗಿರಿ, ಏನಾಗಲ್ಲ, ನಾವು ಜೊತೆಗಿದ್ದೀವಿ. ಮೆಡಿಸಿನ್ ಬೇಕಾ, ಬೇರೆ ಏನಾದ್ರು ಸಪೋರ್ಟ್ ಬೇಕಾ, ನಾವು ಜೊತೆಗಿದ್ದೀವಿ. ಇವನ್ ಐಸೋಲೇಷನ್ ಇರ್ಬೋದು, ಕೆಲವೊಂದ್ಸತಿ ತಿಳುವಳಿಕೆ ನಮ್ಮನ್ನೆಲ್ಲರಿಂದ ಬೇರೆ ಮಾಡ್ತಿದ್ರೆ ಅನ್ನೋ ಮನಸ್ಥಿತಿ ಸಹ ಅವ್ರಿಗೆ ಬರುತ್ತೆ. ಸೊ ಅಂತ ಸಮಯದಲ್ಲಿ ನಿಮ್ಮನ್ನ ಬೇರೆ ಮಾಡ್ತಾ ಇಲ್ಲ, ನಿಮ್ ಸುರಕ್ಷತೆಗೆ ಈಗ ಇಡ್ತಾ ಇದೀವಿ ಸಪರೇಟ್ ಆಗಿ. ಸೊ ಅದು ಮನವರಿಕೆ ಸಹ ನಾವು ಅವರಿಗೆ ಮಾಡ್ತೇವೆ. ನಾಗರಾಜ್, ಕೊನೆಯದಾಗಿ ಮಾತಾಡಿ. ಅದೇ ಒಂದು ನಾವು ಇನ್ನೊಂದು ಕೆಲಸ ಮಾಡಿದ, ಅದು ತುಂಬಾ ಮುಖ್ಯ, ಯಾಕಂದ್ರೆ ಹೇಳ್ಬೇಕಾಗಿದೆ. ಅದೇನಂತ ಹೇಳಿದ್ರೆ ತುಂಬಾ ಜನರನ್ನ ನಾವು ಹೈರ್ ಮಾಡಿ ಕೆಲಸಕ್ಕೆ ಇದು ಮಾಡಿ ಎಲ್ಲಾ ಮನೆಗಳಿಗೆ ಹೋಗಿ ಮನೆಗೆ ಹೋಗಿ ಪ್ರತಿದಿನ 13,000 ಕುಟುಂಬಗಳ ಜನರನ್ನ ದಿನನಿತ್ಯ ಆಕ್ಸಿಜನ್ ಚೆಕ್ ಮಾಡ್ತಾ ಅವರನ್ನ, ಮತ್ತೆ ಅವರಿಗೆ BP ಶುಗರ್ ಏನಾದಿದ್ರಿಯಾ ಪ್ರತಿದಿನ ಚೆಕ್ ಮಾಡಿ ಆ ರೀತಿ ಮಾಡಿದ್ರಿಂದ ಇವತ್ತು ಕಮ್ಯುನಿಟಿ ಸ್ಪ್ರೆಡ್ ಆಗೋದನ್ನ ನಾವು ತಡೆದ್ರಲ್ಲಿ ಬಹಳಷ್ಟು ಕೊರೋನಾ ಇನ್ ಜನರಲ್ ಆಗಿ ಒಟ್ಟು ಸಮುದಾಯದ ನಡುವೆ ಸ್ಪ್ರೆಡ್ ಆಗುವುದನ್ನು ತಪ್ಪಿಸುವ ನಿಟ್ಟಿನಲ್ಲಿ ಹಸಿರುದಳ ಮತ್ತು APD ಫೌಂಡೇಶನ್ ಸಾಕಷ್ಟು ಸ್ವಯಂ ಸೇವಕ ಕಾರ್ಯಕರ್ತರನ್ನು ಇಟ್ಟುಕೊಂಡು ಮನೆಗಳಿಗೆ ಹೋಗಿ ಜ್ವರ ಟೆಸ್ಟ್ ಮಾಡುವಂಥದ್ದು ಅಥವಾ ಆಕ್ಸಿಮೀಟರ್ ಮೂಲಕ ಆಕ್ಸಿಜನ್ ಲೆವೆಲ್ ಟೆಸ್ಟ್ ಮಾಡುವಂಥದ್ದನ್ನೆಲ್ಲ ಮಾಡ್ತಾ ಇದೆ ಅಂತ ಸೆಂಟರ್ ಕೂಡ ನಾವು ಓಪನ್ ಮಾಡಿದ್ದೀವಿ ಬೆಂಗಳೂರಲ್ಲಿ ಕೋವಿಡ್ ಕೇರ್ ಸೆಂಟರ್ನ ಕೂಡ ನಡೆಸ್ತಾ ಇದ್ದೀರಿ ಅಂತ. ಎಸ್ ತುಂಬಾ ಪಾಸಿಟಿವ್ ಆದ ಕೆಲಸಗಳನ್ನು ಈ ಒಂದು ಹಸಿರುದಳ ಮತ್ತು APD ಫೌಂಡೇಶನ್ ನಡೆಸ್ತಾ ಉಂಟು. ಅದರಲ್ಲಿ ಕೂಡ ಅತ್ಯಂತ ಕಡೆಯ ಸಮುದಾಯದ ನಡುವೆ ಇರುವಂಥ ಜನರ ಜೊತೆಗೆ ಅವರು ಕೆಲಸ ಮಾಡ್ತಾ ಇದ್ದಾರೆ. ಚಿಂದಿ ಆಯುವವರ ನಡುವೆ ಅವರು ಕೆಲಸ ಮಾಡ್ತಾ ಇದ್ದಾರೆ. ಸೊ ಅವರ ಏನು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ತಾ ಇದ್ದಾರೆ. ಅವರಿಗೆ ಬೇಕಾದಂಥ ರೇಷನ್ ಕೊಡುವ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಬಹುಶಃ ಯಾವ ಸಂಘ ಸಂಸ್ಥೆಗಳು ಕೂಡ ಮಾಡದೇ ಇರುವಂಥ ಒಂದು ಕೆಲಸ, ಮತ್ತು ಯಾರು ಕೂಡ ತಟ್ಟದೆ ಮುಟ್ಟದೇ ಇರುವಂಥ ಒಂದು ಸಮುದಾಯವನ್ನು ಅವರು ಆತ್ಮೀಯತೆಯಿಂದ, ಒಂದು ಪ್ರೀತಿಯಿಂದ ನೋಡಿಕೊಂಡು ಅವರಿಗೆ ಧೈರ್ಯ ಹೇಳ್ತಾ ಇದ್ದಾರೆ. ತುಂಬ ಪಾಸಿಟಿವ್ ಆದ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾನು ನಾಗರಾಜ್ ಅವರಿಗೆ ಪ್ರೀತಿಯ ಧನ್ಯವಾದ ಸಮರ್ಪಣೆ ಮಾಡ್ತಿದ್ದೇನೆ. ನಾಗರಾಜ್ ಅವರೇ, ಅದೇ ರೀತಿಯಾಗಿ ವಣಿಶ್ರೀ BR ನಿಮಗೆ ಕೂಡ ಪ್ರೀತಿಯ ಧನ್ಯವಾದಗಳು. ಇದು ಹಸಿರುದಳ ಮತ್ತು APD ಫೌಂಡೇಶನ್ನ ಒಂದು ಸಮಾಜಮುಖಿ ಕಾರ್ಯ. ನಾನು ಈ ಒಂದು ಸಂವಾದವನ್ನು ಇಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು.
ಪ್ರಚಲಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್. ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್. Nippon Paint, Asia's real #1 paint. SDM ಕಾಲೇಜು ಉಜಿರೆ.